ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ನೇರ ಪ್ರಸಾರ. ಇವತ್ತಿನ ನೇರ ಪ್ರಸಾರದ ವಿಷಯ ಇಂಟಕ್, ಇದರ ಸದಸ್ಯತನ ಮತ್ತು ಮಾಹಿತಿ ಅಭಿಯಾನ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇಂಟಕ್ನ 1 ತಿಂಗಳ ಅಭಿಯಾನ ನಾಳೆಯಿಂದ ನಡೀಲಿಕ್ಕಿದೆ. ಈ ಒಂದು ಅಭಿಯಾನದ ಉದ್ದೇಶ ಏನು, ಅಭಿಯಾನದಿಂದ ಏನು ಪ್ರಯೋಜನ, ಕಾರ್ಮಿಕರನ್ನು ಒಗ್ಗೂಡಿಸಿ ಅವರಿಗೆ ಸಿಗುವಂತಹ ಸೌಲಭ್ಯಗಳು, ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳು ಮತ್ತು ಇಂಟಕ್ ಅಂದರೆ ಏನು, ಇಂಟಕ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹೆಚ್ಚಿನವರಿಗೆ ಇಂಟಕ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಇದು ನಿಜವಾಗಿಯೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಮಿಕ ಘಟಕ. ಈ ಕಾರ್ಮಿಕ ಘಟಕ ಯಾವಾಗಿನಿಂದ ಸ್ಥಾಪನೆ ಆಯಿತು, ಏನಾಯಿತು ಎನ್ನುವ ಬಗ್ಗೆ ಈಗ ಸಮಗ್ರವಾದಂತಹ ಒಂದು ಮಾಹಿತಿಯನ್ನು 1 ಗಂಟೆಯ ನೇರ ಪ್ರಸಾರ ಅವಧಿಯಲ್ಲಿ ನಮಗೆ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಇಂಟಕ್ನ ರಾಜ್ಯ ಕಾನೂನು ಸಲಹೆಗಾರರಾಗಿ, ವಕೀಲರಾಗಿ, ವಿವಿಧ ಸಂಘಟನೆಗಳಲ್ಲಿ ಹೋರಾಟಗಾರರಾಗಿ ಅವರನ್ನು ನಾವು ನೋಡಿದ್ದೇವೆ, ಅವರನ್ನು ಗುರುತಿಸಿದ್ದೇವೆ, ಅವರನ್ನು ಸಮಾಜ ಗುರುತಿಸಿದೆ. ಅಂತಹ ಖ್ಯಾತ ವಕೀಲರು ಶ್ರೀಯುತ ದಿನಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ದಿನಕರ್ ಶೆಟ್ಟಿ ಅವರಿಗೆ. ಹಾಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂಟಕ್ಕನ್ನು ನಾವು ಹೆಸರು ಕೇಳಿದ್ದೆ ನಮ್ಮ ಹರೀಶ್ ರಾವ್ ಮಡ್ಯಾರ್ರವರು ಅಧ್ಯಕ್ಷರಾಗಿ ಬಂದ ನಂತರ. ಅದುವರೆಗೆ ಇಲ್ಲಿ ಇಂಟಕ್ ಸಕ್ರಿಯವಾಗಿ ಅಷ್ಟೊಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ವಿಶೇಷವಾಗಿ ರಾಕೇಶ್ ಮಲ್ಲಿಯವರ ನೇತೃತ್ವದಲ್ಲಿ ಇಂಟಕ್ ಬೆಳೀತಾ ಇದೆ. ಅದರಲ್ಲೂ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಂತಹ ಶ್ರೀಯುತ ಹರೀಶ್ ರಾವ್ ಮಡ್ಯಾರ್ರವರು ಇಂಟಕ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರ ಹೊಣೆಗಾರಿಕೆಯಲ್ಲಿ ಇಂಟಕ್ ಈಗ ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು, ಸಾಮಾಜಿಕ ಬದ್ಧತೆಯ ಕಾರ್ಯಗಳನ್ನು ಮಾಡುತ್ತಾ ಇದೆ. ಅಂತಹ ಹರೀಶ್ ರಾವ್ ಮಡ್ಯಾರ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಹರೀಶ್ ರಾವ್ ಮಡ್ಯಾರ್ರವರಿಗೆ. ಈಗ ಮೊದಲು ನಾನು ಇಂಟಕ್ ಅಭಿಯಾನದ ವಿಷಯವನ್ನು ನಾವು ಕೊನೆಗೆ ತೆಗೆದುಕೊಳ್ಳೋಣ. ಯಾಕೆಂದರೆ ಅಭಿಯಾನ ಇಲ್ಲಿ ಪ್ರಧಾನ ವಿಷಯ. ಆದರೂ ಆ ಅಭಿಯಾನ ಸಫಲವಾಗಬೇಕಿದ್ರೆ ಇಂಟಕ್ನ ಬಗ್ಗೆ ಜನರಿಗೆ ಒಂದಷ್ಟು ತಿಳುವಳಿಕೆ ಬೇಕಾಗ್ತದೆ. ಇಂಟಕ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕ ಎನ್ನುವುದು ಕೆಲವರಿಗೆ ತಿಳಿದರೆ, ಇಂಟಕ್ ಯಾವಾಗ ಆರಂಭ ಆಯಿತು, ಇದರ ಬೆಳವಣಿಗೆಗಳೇನು, ಇದು ಯಾವ ರೀತಿಯಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಾ ಇದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳು. ಇದೀಗ ಇಂಟಕ್ ಇದರ ಪೂರ್ತಿ ಹೆಸರು ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಮಿಕ ಘಟಕ ಅಂತ ನಾವು ಹೇಳುವಾಗ ಹೇಳ್ತೇವೆ. ಆದರೆ ಇಂಟಕ್ನ ಪೂರ್ತಿ ಹೆಸರು ಮತ್ತು ಅದರ ಆರಂಭವಾದದ್ದು ಯಾವಾಗ, ಹೇಗೆ, ಇದರ ಬಗ್ಗೆ ನಮಗೆ ನಮ್ಮ ವಕೀಲರು ಶ್ರೀಯುತ ದಿನಕರ್ ಶೆಟ್ಟಿ ಅವರು ಮಾಹಿತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾರ್ಟ್ ಫಾರ್ಮ್ ಆಗಿ INTC ಅಂತ ಕರೀತಾರೆ ಎಲ್ಲರೂ, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಹೇಳಿ. ಇವತ್ತು ಇಡೀ ವಿಶ್ವದಲ್ಲಿ ಭಾಳ ಬಲಿಷ್ಠವಾಗಿರ್ತಕ್ಕಂಥ ಒಂದು ಕಾರ್ಮಿಕ ಸಂಘಟನೆ ಇದ್ದರೆ ಅದು ಇಂಟಕ್ ಅಂತಕ್ಕಂಥದ್ದು. ಯಾಕಂತ ಹೇಳಿದರೆ 3.9 ಬಿಲಿಯನ್ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಕಾರ್ಮಿಕ ಸಂಸ್ಥೆ ಇದು. ಇದು 2002ರಲ್ಲಿ ಆಗಿರ್ತಕ್ಕಂಥ ಒಂದು ಅಂಕಿಅಂಶ. ಅದರ ನಂತರ ತುಂಬಾ ಜನ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು ನಮ್ಮಲ್ಲಿ ಇದೆ. 2013 ಮಿಲಿಯನ್ ದಾಟಿ, ಹೌದು, ಜಾಸ್ತಿ ಆಗಿದೆ ನೋಡಿ. 3/5/1947ರಲ್ಲಿ ನಮ್ಮ ವಲ್ಲಭಭಾಯಿ ಪಟೇಲ್ರವರ ನೇತೃತ್ವದಲ್ಲಿ ಆಗಿನ ಮಹಾನ್ ಕಾಂಗ್ರೆಸ್ ಲೀಡರ್ನವರು ಆ ಟೈಮಲ್ಲಿದ್ದರು. ಅವರ ಒಂದು ಮುತುವರ್ಜಿಯಲ್ಲಿ ಕಾಂಗ್ರೆಸ್ಗೆ ಕೂಡ ಒಂದು ಬೆಂಬಲವಾಗಿಯೂ ಕೂಡ ಕಾರ್ಮಿಕ ವರ್ಗಕ್ಕೆ ಒಂದು ಧ್ವನಿಯಾಗಿ ಈ ಒಂದು ಸಂಘಟನೆ ಇರಬೇಕನ್ನುವ ದೃಷ್ಟಿಯಲ್ಲಿ 1947ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಆದ್ದರಿಂದ ಅವರು ಇದರ ಮೊದಲು INTCಗೆ ಒಂದು ಹಿನ್ನೆಲೆ ಇದೆ. 1920ರಲ್ಲಿ ಲಾಲಾ ಲಜಪತ್ ರಾಯ್ ಅವರು, ಅದೇ ರೀತಿ ಜೋಶಿಯವರು, ಅದೇ ರೀತಿ ಬ್ಯಾಪಿಸ್ಟ್ರವರು, ಹಾಗೆ ಇನ್ನೊಬ್ಬರು 4 ಜನ ಸೇರಿ ಆ ಟೈಮಲ್ಲಿ ಇಂಟಕನ್ನು ಸ್ಥಾಪನೆ ಮಾಡಿದ್ರು. ಯಾವಾಗ? 1920ರಲ್ಲಿ. ಆದರೆ ಅದು ಪೊಲಿಟಿಕಲ್ ಲೆವೆಲಲ್ಲಿ ಕಾಂಗ್ರೆಸ್ನೊಟ್ಟಿಗೆ ಜೋಡಣೆ ಆಗಿರಲಿಲ್ಲ. ನಂತರ 1947 ಮೇ 3 ತಾರೀಕಿಗೆ ಇದನ್ನು ನಮ್ಮ ಪಕ್ಷದ ಜೊತೆ ಇದನ್ನು ಒಂದು ಬಲವಾದ ಒಂದು ಬೆಂಬಲ ಇರ್ತಕ್ಕಂಥ ಒಂದು ಕಾರ್ಮಿಕ ಸಂಘಟನೆಯನ್ನು ಪಕ್ಷದ ಒಟ್ಟಿಗೆ ಇದು ಮಾಡತಕ್ಕಂಥ ವ್ಯವಸ್ಥೆಯನ್ನು ಆವಾಗ ವಲ್ಲಭಭಾಯಿ ಪಟೇಲ್ರವರು ಮಾಡಿ, ಆವಾಗ ಅವರನ್ನು ನಾವು ಸ್ಥಾಪಕ ಅಧ್ಯಕ್ಷರಂತ ಹೇಳ್ತಕ್ಕಂಥದ್ದಿದೆ. ಇವತ್ತು ನಮ್ಮ ಈ INTC ಇಂಟಕ್ ಏನಿದೆ, ಇದು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಇಡೀ ವರ್ಲ್ಡಲ್ಲಿ ಇವತ್ತೊಂದು ಬಲಿಷ್ಠವಾದ ಒಂದು ಕಾರ್ಮಿಕ ಸಂಘಟನೆ ಇದ್ದರೆ ಅದು ಇಂಟಕ್ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ ನಮಗೆ. ಮತ್ತು ಈಗ ನೀವು ನಮ್ಮ ಅಡ್ಯಂತಾಯರನ್ನು ತಗೊಳ್ಬೋದು. ನಮಗೆ ಅವರು ಭಾಳ ಹಿರಿಯರು, ಈ ದೇಶಕ್ಕೆ INTCಯಲ್ಲಿ ಅವರು ಭಾಳ ಹಿರಿಯರು. ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು. ಯಾವುದರಲ್ಲಿ? ಈ
ಇಂಟೆಕ್ ಮರ್ಜಿ ಇದರಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗೂ ಒಟ್ಟುಗೂಡಿ ILRದಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅದು ಬಹಳ ಹೆಮ್ಮೆ ಇರ್ತಕ್ಕಂಥ ದೇಶಕ್ಕೆ, ಅಂತಾರಾಷ್ಟ್ರೀಯ ಒಕ್ಕೂಟಕ್ಕೆ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು. ಅಂತ ಒಂದು ಹೆಮ್ಮೆಯ ಒಂದು ನಾಯಕರು ನಮ್ಮ ದಕ್ಷಿಣ ಕನ್ನಡದವರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ಅದಾದ ನಂತರ ನಮ್ಮ ರಾಕೇಶ್ ಮಲ್ಲಿ ಅವರು ಈ ಒಂದು ಸಂಘಟನೆಯನ್ನು ಕರ್ನಾಟಕದಲ್ಲಿ ಭಾಳ ವ್ಯವಸ್ಥಿತವಾಗಿ ಅವರ ಅಡ್ಯಂತ ಇರುವ ಮಾರ್ಗದರ್ಶನದಲ್ಲಿ ಇವತ್ತು ಕರ್ನಾಟಕದಲ್ಲಿ ಬಲಿಷ್ಠವಾಗಿ ಬೆಳ್ಕೊಂಡು ಬಂದಿದೆ. ಬಲಿಷ್ಠ ಹೇಗೆ ಅಂತ ಹೇಳಿದರೆ, ಪ್ರತಿಯೊಂದು ಕಾರ್ಮಿಕ ವರ್ಗಕ್ಕೆ ಏನು ಸವಲತ್ತು ಸಿಗಬೇಕು, ಅದು ಯಾವುದೇ ಸರ್ಕಾರ ಇರಲಿ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಒಂದು ಸವಲತ್ತುಗಳೇನಿದೆ ಇದನ್ನು ಸರಿಯಾಗಿ ಒಂದು ಬಳಸ್ಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ನಮ್ಮ ಕಾರ್ಮಿಕ ಸಂಘಟನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ರಾಕೇಶ್ ಮಲ್ಲಿ ಅವರು ನಮ್ಮ INTCಯ ಕಾರ್ಯದರ್ಶಿಗಳು, ಅದಲ್ಲದೆ ಈ ರಾಜ್ಯದ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಮತ್ತು ಇನ್ನೊಂದು ಹೇಳಿದರೆ, ನಮ್ಮ ದೇಶದ ಇಂಟೆಕ್ನ ಅಧ್ಯಕ್ಷರಾಗಿ ಸಂಜೀವ್ ರೆಡ್ಡಿ ಅಂತಿದ್ದಾರೆ. ಸಾಧಾರಣ ಒಂದು 86 ಏಜ್ ಅವರಿಗೆ. ಈಗ ಅವರು ಇಂದಿರಾ ಗಾಂಧಿ ಆ ಟೈಮಲ್ಲಿ ಅವರ ಸಮಕಾಲೀನ. ಹೌದೌದು, ಅಷ್ಟು ಇವತ್ತಿಗೂ 87 ವರ್ಷ ಆದರೂ ಕೂಡ ಅವರು ನಮ್ಮಂತೆ ಭಾಳ ಆ್ಯಕ್ಟಿವ್ ಆಗಿ ಮಾಡ್ತಾರೆ. ಮತ್ತೀಗ ನಮ್ಮ ಕಾಂಗ್ರೆಸ್ ಲೆವೆಲಲ್ಲಿ ಹೈ ಲೀಡರಿಗೆಲ್ಲ ಒಂದು ನೇರವಾಗಿ ಮಾತಾಡ್ತಕ್ಕಂಥ ಒಂದು ಧೈರ್ಯ, ಕೆಲವರಿಗೆ ಧೈರ್ಯ ಬರೋದಿಲ್ಲ. ಬಟ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭಾಳ ಸಮೀಪದಲ್ಲಿ ಭಾಳ ಇದು ತಪ್ಪಂದರೆ ತಪ್ಪು, ಇದು ಈಗ ಆಗಬೇಕಂದ್ರೆ ಈ ರೀತಿಯ ಒಂದು ಸಲಹೆ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ INTCಯಿಂದ ನಡೀತಾ ಇದೆ. ಮೊದಲನೇ ಹಿನ್ನೆಲೆ ತಗೊಂಡ್ರೆ ನಮ್ಮ ಕಾಂಗ್ರೆಸ್ನಲ್ಲಿ ಸಾಧಾರಣ ಒಂದು 60% MP INTC ಲೀಡರ್ಗಳೇ ಇವತ್ತು. ಅಂದರೆ ಕಾರ್ಮಿಕ ವರ್ಗದಿಂದ ಬೆಳೆದವರು. ಯಾವಾಗ ನೋಡಿ, ನಾವು ದೇಶದ ಇತಿಹಾಸವನ್ನು ತಗೊಂಡ್ರು, ದೇಶದ ರಾಜಕೀಯ ಬೆಳವಣಿಗೆ ತಗೊಂಡ್ರು ಕೂಡ ಯಾವಾಗ ನಮ್ಮ ಕಾರ್ಮಿಕ ವರ್ಗ ಒಂದು ಯಾವುದೇ ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ ಅಂತಲ್ಲ, ಯಾವುದೇ ರಾಜಕೀಯ ಪಕ್ಷ ಸ್ವಲ್ಪ ಡಿಫರೆನ್ಸನ್ನು ಇಟ್ಕೊಂಡ್ರೆ ತುಂಬ ಪಕ್ಷಕ್ಕೆ ತುಂಬ ನಷ್ಟ ಆಗ್ತದೆ. ಇದು ನಾವು ದೇಶದಲ್ಲಿ ನೋಡಿರ್ತಕ್ಕಂಥದ್ದು. ಆದ್ದರಿಂದ ಕಾಂಗ್ರೆಸ್ಸಿಗೆ ಒಂದು ಭಾಳ ಬಲಿಷ್ಠತೆ ಇರ್ತಕ್ಕಂಥದ್ದು INTC. ಇವತ್ತು ನಾವು ಅದರಲ್ಲೇ ಕೂಡ ಇನ್ನೊಂದು ಕಾರ್ಮಿಕ ಘಟಕ ಅಂತ ಒಂದು ಮಾಡ್ಕೊಂಡಿದ್ದು, ಅದರಲ್ಲಿ ಅದು ಕೂಡ ನಮ್ಮ INTC ಅಂಡರಲ್ಲಿ ಇರ್ತಕ್ಕಂಥದ್ದು. ಅದನ್ನು ಪಕ್ಷದವರು ಎಲೆಕ್ಟ್ ಮಾಡ್ತಕ್ಕಂಥದ್ದು. ಇಂಟೆಕ್ ಮಾತ್ರ ಅದು ಒಂದು ಸಪ್ರೇಟ್ ಸಂಘಟನೆ, ಕಾಂಗ್ರೆಸ್ಸಿನ ಒಂದು ಸಹ ಘಟಕ ಆದರೂ ಕೂಡ ಅದು ಸಪ್ರೇಟ್, ಅದರ ಅಸ್ತಿತ್ವ ಪ್ರತ್ಯೇಕ ಅದರದ್ದು. ಆದರೆ ನಾವು ಈಗ ಲೇಬರ್ ಸೆಲ್ ಅಂತ ಇದೆ ಕರ್ನಾಟಕದಲ್ಲಿ ಮಾಡ್ಕೊಂಡಿದ್ದಾರೆ, ಅದು ಕೂಡ ನಮ್ಮ ಇಂಟೆಕ್ನ ಅಂಡರಲ್ಲಿ ಇರ್ತಕ್ಕಂಥ. ಕೆಲವರಿಗೆ ಒಂದು ಗೊಂದಲ ಇದೆ ಸಾರ್ವಜನಿಕವಾಗಿ, ಏನಪ್ಪ ಇದು ಕಾಂಗ್ರೆಸ್ನಲ್ಲಿ ಎರಡೆರಡು ಲೇಬರ್ ಯೂನಿಯನ್ ಇದೆಯಾ ಅಂತ. ಇಲ್ಲ, ಲೇಬರ್ಸಲ್ಲಿ ಇರ್ತಕ್ಕಂಥದ್ದು ಕೂಡ ಇಂಟೆಕ್ನ ಅಂಡರಲ್ಲಿ ನಮ್ಮ ಒಂದು ಅಂಗಸಂಸ್ಥೆ. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಸಾವಿರಾರು ನಮ್ಮ ಕಾರ್ಮಿಕ ಸಂಘಟನೆಗಳು, ನಮ್ಮ ಅಂಗಸಂಸ್ಥೆಗಳು. ಇವತ್ತು ಮಂಗಳೂರನ್ನು ತಗೊಂಡ್ರೆ ಕೂಡ ಇವತ್ತು NMPT ನಮ್ಮ ಇದು ಪೋರ್ಟ್ ವರ್ಕರ್ಸ್ ಇದೆ, ಕೆನರಾ ಇದು ವರ್ಕರ್ಸ್ ಯೂನಿಯನ್ ಇದೆ, ಮತ್ತು ಗೂಡ್ಸ್ ವರ್ಕರ್ಸ್ ಯೂನಿಯನ್ ಇದೆ. ಅದಾದ ನಂತರ ಈ ನೋಡಿ KEBಯಲ್ಲಿ ಬಿಲ್ ಕೊಡ್ತಕ್ಕಂಥದ್ದಕ್ಕೆ ಭಾಳ ಇದು ಮಾಡಿದರು. ಆ ಮಾಪಕರ ಒಂದು ಬಿಲ್ ಮಾಪಕರ ಒಂದು ಅದು ಸಂಸ್ಥೆ ಕೂಡ ನಮ್ಮ ಅಂಡರಲ್ಲಿ ಇರ್ತಕ್ಕಂಥ. ಹೀಗೆ ತುಂಬ ಇದೆ, ತುಂಬ ಇದ್ದು ಪ್ರತಿಯೊಂದು ಘಟಕ ಕೂಡ ಅದರದೇ. ಅದಲ್ಲದೆ ಈಗ ಕುದುರೆಮುಖ ಸಂಘಟನೆ ಕೂಡ ಇವತ್ತು HMS ಅದು ಕೂಡ ನಮ್ಮೊಟ್ಟಿಗೆ ಲಾಸ್ಟ್ ನೀವು 6 ತಿಂಗಳ ಮೊದಲು ರಾಕೇಶ್ ಮಲ್ಯರ ನೇತೃತ್ವದಲ್ಲಿ ಮರ್ಜಿ ಆಗಿದೆ. ಈ ರೀತಿ ಭಾಳ ವ್ಯವಸ್ಥಿತವಾಗಿ ನಾವೊಂದು ರಾಜಕೀಯ ಚಿಂತನೆ ಇದ್ದರೂ ಕೂಡ ಒಂದು ವ್ಯವಸ್ಥಿತವಾಗಿ ಯಾವುದೇ ಜನರಿಗೆ, ಯಾವುದೇ ಒಬ್ಬ ಕಾರ್ಮಿಕರಿಗೆ ಏನು ಸಿಗಬೇಕು ಅದನ್ನು ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ಇಂಟೆಕ್ಕಿಂದ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ನೋಡಿ, ಕೋವಿಡ್ ವಿಚಾರ ಇದ್ದರೂ ಕೂಡ ನಮಗೆ ಈಗ ನಾನು ಸ್ಟೇಟ್ ಲೆವೆಲಲ್ಲಿ ಜವಾಬ್ದಾರಿ ಇರ್ತೇನೆ. ನಮಗೆ ಮೀಟಿಂಗ್ ಇರ್ತಕ್ಕಂಥ ತಿಂಗಳಿಗೆ ಒಂದು 5-6 ಮೀಟಿಂಗನ್ನು ಮಾಡ್ತಾನೆ ಇರ್ತಾರೆ. ಮಾಡುವಂಥದ್ದು ಏನು ಹೇಳಿದರೆ, ನೀವು ಏನು ಮಾಡಬೇಕಂತ ಹೇಳಿದರೆ, ನೀವು ಸರ್ಕಾರದ ಸಿಗ್ತಕ್ಕಂಥ ಸೌಲಭ್ಯವನ್ನು ಕಾರ್ಮಿಕರಿಗೆ ಮುಟ್ಟಿಸಿ, ಅವರಿಗೆ ಆಂದೋಲನ ಮಾಡಿ, ಅವರಿಗೆ ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಈ ರೀತಿ ಇದೆ. ಇವತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲ ಕಾರ್ಮಿಕ ಕಾರ್ಡನ್ನು ಹೇಗೆ ಮಾಡೋದು, ಅದರಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳೇನು, ಕಟ್ಟಡ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳೇನು, ಇದನ್ನೆಲ್ಲ ಅರ್ಥಕೊಂಡು ಈಗ ನಮ್ಮಲ್ಲಿ ಕೂಡ ಒಂದು 20-40 ಜನರಿಗೆ ದಕ್ಷಿಣ ಜಿಲ್ಲೆಯಲ್ಲಿ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಈ ರೀತಿ ಜನರ ಬಳಿ ಹೋಗಬೇಕು, ಬೇರೆ ಯಾವುದೇ ಕೆಲಸ ಇಲ್ಲ. ನೀವು ಪಕ್ಷದ
ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋಗದಿದ್ದರೂ ಕೂಡ ಕಾರ್ಮಿಕರ ಒಂದು ಬಡ ಜನರ ಕುಟುಂಬಕ್ಕೆ ಮಾತ್ರ ನೀವು ಹೋಗಿ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕನ್ನೋದು ಕ್ಲಿಯರ್ ಕಟ್ ನಮಗೆ ಡೈರೆಕ್ಷನ್ ಇದೆ. ಮತ್ತು ಪ್ರತಿಯೊಂದು ಯಾವುದೇ ಪಕ್ಷದ ಯಾವುದೇ ನಿಲುವು ಇದ್ದರೂ ಕೂಡ ನಾವು ಎಲ್ಲಿಯೂ ಕೂಡ ವಿರುದ್ಧವಾಗಿ ಹೋಗ್ತಕ್ಕಂಥ ವಿಚಾರ ಇಲ್ಲ. ಯಾಕೆ ಹೇಳಿದರೆ ನಮ್ಮ ಸಿದ್ಧಾಂತ ಇದೆ. ಈ ಕಾಂಗ್ರೆಸ್ ಪಕ್ಷ ಹೇಳಿದ ಕೂಡಲೇ ಅದಕ್ಕೊಂದು ಇತಿಹಾಸ ಇದೆ. ಈ ದೇಶಕ್ಕೆ ಬ್ರಿಟಿಷರನ್ನು ಓಡಿಸುವುದರಿಂದ ಹಿಡಿದು ಆ ಒಂದು ಇಂಡಿಪೆಂಡೆನ್ಸ್ ತಂದು ಕೊಟ್ಟರ ತನಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿ ಕಾಂಗ್ರೆಸ್ ಪಕ್ಷ, ಅದು ಖಂಡಿತವಾಗ್ಲು ಅದು ಅಂಥ ಒಂದು ಪಕ್ಷದ ಒಂದು ಅಂಗಸಂಸ್ಥೆಯ ಒಂದು ಪದಾಧಿಕಾರಿ ಹೇಳಲಿಕ್ಕೆ ನಮಗೂ ಕೂಡ ಹೆಮ್ಮೆ ಇದೆ. ಆದ್ದರಿಂದ ಎಲ್ಲಿಯೂ ಕೂಡ ಒಂದು ರಾಜಕೀಯ ನೋಡದೆ ಪ್ರತಿಯೊಂದು, ಈಗ ನಾನು ಕಟ್ಟಡ ಕಾರ್ಮಿಕರ ವಿಚಾರ ತಗೊಂಡ್ರೆ ಅನೇಕ ಸೌಲಭ್ಯಗಳು ಜನರಿಗೆ ಸಿಗ್ಲಿಕ್ಕೆ ಬೇಕು. ನಾನು ತಗೊಂಡ್ರೆ ಈಗ ಒಂದು 10 ನಿಮಿಷ ಅದರ ಬಗ್ಗೆ ಹೇಳಬೇಕಾಗ್ತದೆ. ಈಗ ಒಂದು ಸ್ಟಾರ್ಟಿಂಗ್ ಆಗುವಂಥದ್ದು ಪಿಂಚಣಿ. ಈಗ ನೋಡಿ 18 ವರ್ಷದಿಂದ 60 ವರ್ಷದ ಒಳಗೆ ಯಾರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಈಗ ಅವರಿಗೆ ಈಗ 1 ವರ್ಷ ದುಡಿದ್ರೆ ಒಂದು ಕಡೆಯಲ್ಲಿ ಅವರು ಕನಿಷ್ಠ 3 ತಿಂಗಳು ದುಡಿಬೇಕು. 1 ವರ್ಷದ ಅವಧಿಯಲ್ಲಿ ಕನಿಷ್ಠ 3 ತಿಂಗಳು ದುಡಿದಕ್ಕೆ ಒಂದು ಸಂಸ್ಥೆಯಲ್ಲಿ ಅವರು 3 ತಿಂಗಳು ಕನಿಷ್ಠ, ಈಗ 1 ವರ್ಷ ಇದ್ರು 3 ತಿಂಗಳು ಅವರು ಕಂಟಿನ್ಯೂಷನ್ ಇದ್ದು 3 ತಿಂಗಳು ದುಡಿದಿದ್ರೆ ಅವರಿಗೆ ಇದರಲ್ಲಿ ಅಪ್ಲೈ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಅವರೊಂದು ಫಲಾನುಭವಿ. ಆದ್ದರಿಂದ ಅದಕ್ಕೊಂದು ಪಿಂಚಣಿ ಕೊಡ್ತಾರೆ. ಈಗ ಯಾವುದೇ ಏನೂ ಇಲ್ಲದೆ 60 ವರ್ಷಕ್ಕೆ ಇದಾಗುವಾಗ ಅವರಿಗೆ 2,000 ರೂಪಾಯಿ ಪಿಂಚಣಿ ಬರ್ತದೆ. ನಂತರ ಕುಟುಂಬ ಪಿಂಚಣಿ ಅಂತಿದೆ. ಕುಟುಂಬ ಪಿಂಚಣಿ ಅಂತ ಹೇಳಿದರೆ ನಾನೀಗ ಫಲಾನುಭವಿ ಆದರೆ ನಾನು ಸತ್ತ ನಂತರ ನಮ್ಮ ಹೆಂಡತಿಯರಿಗೆ 1,000 ಬರ್ತಕ್ಕಂಥದ್ದು. ಈ ರೀತಿಯ ಒಂದು ಸೌಲಭ್ಯ ಸರ್ಕಾರದಿಂದಿದೆ. ಅದಾದ ನಂತರ ಈ ದುರ್ಬಲ ಪಿಂಚಣಿ ಒಂದು ಇದೆ. ಅದು ಏನಂತ ಹೇಳಿದರೆ ಕನಿಷ್ಠ 2 ಲಕ್ಷ ತನಕ ಯಾವುದೇ ಒಂದು ಇದಾದ ಸಿಗತಕ್ಕಂಥದ್ದು, ಈ ರೀತಿಯ ವ್ಯವಸ್ಥೆಗಳಿದೆ. ನಂತರ ನೋಡಿ, ಒಂದು ಈಗಿನ ಕಾರ್ಮಿಕ ಇಲಾಖೆಯ ಮೂಲಕ ಅವರು ಪ್ರತಿಯೊಂದು ಕಡೆಯಲ್ಲಿ ಒಂದು ಕಾರ್ಯಾಗಾರ ಮಾಡಿ ಅದಕ್ಕೆ ಮಾಹಿತಿ ಕೊಡ್ತಕ್ಕಂಥದ್ದು. ಇದಕ್ಕೂ ಕೂಡ ಬಂದಾಗ ಆ ಸದಸ್ಯರಿಗೆ ನೀಡತಕ್ಕಂಥ ವ್ಯವಸ್ಥೆ ಕೂಡ ಇದರಲ್ಲಿದೆ. ನಂತರ ಹೇಳ್ತಕ್ಕಂಥದ್ದು ಹೆರಿಗೆಗೋಸ್ಕರ ನೋಡಿ, ಒಂದು ಹೆಣ್ಣು ಮಗು ಗಂಡು ಮಗು, ಹೆಣ್ಣು ಮಗುವಿಗೂ ಕೂಡ ಇಷ್ಟು 30,000 ಕೊಡಬೇಕು ಅಂತ, ಗಂಡು ಮಗುವಿಗೆ 20,000 ಕೊಡಬೇಕಂತ, 2 ಮಕ್ಕಳಿಗೆ ಒಬ್ಬ ಫಲಾನುಭವಿಗೆ ನೇರವಾಗಿ ಸಿಗ್ತಕ್ಕಂಥದ್ದು. ಅಂದ್ರೆ ಸರ್ಕಾರದಿಂದ ಕಾರ್ಮಿಕರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳಿವೆ. ಹೌದು, ಇದನ್ನು ಜನರಿಗೆ ತಲುಪಿಸುವಂಥದ್ದಿಲ್ಲ. ನೋಡಿ, ಮನೆ ಕಟ್ಟಲಿಕ್ಕೆ ಇದು ಮಾಡ್ತಾರೆ. ನೀವು ಇದರಲ್ಲಿ ಮೆಂಬರ್ ಆಗಿ ನಿಮಗೆ 2 ಲಕ್ಷ ಮನೆ ಕಟ್ಟುವುದಾದರೆ 2 ಲಕ್ಷದ ಸೌಲಭ್ಯ ನಿಮ್ಗೆ ಇದರಲ್ಲಿ. ಅದಾದ ನಂತರ ನಾವು ಮುಂದೆ ಹೋದಾಗ ನಮಗೆ ಮಕ್ಕಳು ಶಿಕ್ಷಣ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ನರ್ಸರಿಯಿಂದ. ನರ್ಸರಿಗೆ ಗಂಡು ಮಗುವಿಗೆ 4, ಹೆಣ್ಣು ಮಗುವಿಗೆ 6,000 ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. 3,000 4,000 ಇತ್ತು, ಈಗ ಸ್ವಲ್ಪ ರೇಸ್ ಮಾಡಿ. ಅಲ್ಲಿಂದ ನಿಮಗೆ 4ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ 8,000 ತನಕ ಸಿಗ್ತದೆ ಒಂದು ಹಂತ. ಹೌದು. ನಂತರ 10ನೇ SLCಗೆ 10,000 ಮಾಡಿದರು. ನಂತರ PUCಗೆ 15. ಇದೇ ರೀತಿ ವೈದ್ಯಕೀಯ ಶಿಕ್ಷಣ, ಈಗ ಡಾಕ್ಟರ್ ಆಗೋದಾದರೆ ಅದಕ್ಕೂ ಕೂಡ ಗಂಡು ಮಕ್ಕಳಿಗೆ 50,000, ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಇದರಲ್ಲಿ ಕೂಡ ಹೆಣ್ಣು ಮಗುವಿಗೆ ಸ್ವಲ್ಪ ಜಾಸ್ತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಭಾಳ ವ್ಯವಸ್ಥಿತವಾಗಿ ಇದರಲ್ಲಿ ಮಾಡಿದ್ದಾರೆ. ಇದೇ ಮೆಂಬರ್ ಆಗಿದ್ದವರಿಗೆ ಮದುವೆ ಆಗಿದ್ದರೆ ಅವರಿಗೂ ಕೂಡ 50,000. ಅವರ ಪರಿವಾರದಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಿಗೆ ಮದುವೆ ಆದರೆ ಅವರಿಗೂ ಕೂಡ 50,000. ಈ ರೀತಿಯ ವ್ಯವಸ್ಥೆಗಳಿದೆ. ಮತ್ತು ಒಂದು ಅಪಘಾತ ಆದಾಗ 3 ಹಂತದಲ್ಲಿದೆ. ಎಲ್ಲಿಯಾದರೂ ಮೃತರಾದರೆ 5 ಲಕ್ಷ. ಶಾಶ್ವತವಾಗಿ ಈಗ ಒಂದು ಅಪಘಾತ ಆದಾಗ ಅವರಿಗೆ ನಡಿಲಿಕ್ಕೂ ಆಗೋದು, ಏನು ಮಾಡ್ಲಿಕ್ಕೆ ಆಗದ ಒಂದು ಪರಿಸ್ಥಿತಿ ಇದ್ದರೆ ಆವಾಗ 2 ಲಕ್ಷ. ಕೆಲವರಿಗೆ ಒಂದು ಸ್ವಲ್ಪ ಒಂದು ಊನಾಗಿರ್ತದೆ, ಅವರಿಗೆ 1 ಲಕ್ಷ ಕೊಡಬೇಕಂತಕ್ಕಂಥ ಸೌಲಭ್ಯ ಇದರಲ್ಲಿದೆ. ಈ ರೀತಿಯಾಗಿ ಪ್ರತಿಯೊಂದು. ಹಾಗಾದರೆ ಅಂತ್ಯಕ್ರಿಯೆಗೆ ಇದಕ್ಕೂ ಕೂಡ 4,000 ನೀಡ್ತಕ್ಕಂಥ ವ್ಯವಸ್ಥೆ ಇದೆ. ಮತ್ತು ಇನ್ನೊಂದು ಫುಲ್ ಅವರ ಇದು ಮಾಡುವಾಗ ಅನುವಂಶಿತ ಇದು ಅಂತ ಹೇಳಿ ಒಂದು 50,000 ಇದು ಕೂಡ ಅದರಲ್ಲಿದೆ. ಈ ರೀತಿ ಪ್ರತಿಯೊಂದು ಇದರಲ್ಲಿ ಕೂಡ ಗೃಹ ಸಾಲದಿಂದ ಹಿಡಿದು ಈಗ ಹೆಣ್ಣು ಮಗು ಆದರೆ ಅದಕ್ಕೂ ಇದು ನೀಡ್ತಕ್ಕಂಥದ್ದು. ಈ ರೀತಿ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದಾರೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಈ ವಾಹಿನಿಯ ಮೂಲಕ ನಮಗೀಗ ದೇಶದಲ್ಲಿ ಅದೆಷ್ಟೋ ವಾಹಿನಿಗಳಿದೆ.
ಬಟ್ ಒಂದು ಜನರಿಗೆ ಮುಟ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಈ ರೀತಿಯ ಕಾರ್ಯಕ್ರಮ ನಮ್ಮಿಂದ ಏನೋ ಆಗ್ತದೆ ಅನ್ನುವಂಥದ್ದಲ್ಲ, ಬಟ್ ನೀವು ಮಾಡಿದ ಈ ಕಾರ್ಯಕ್ರಮದಿಂದ ಅದೆಷ್ಟೋ ಜನರಿಗೆ ಸಿಗ್ತಕ್ಕಂಥ ಸೌಲಭ್ಯ ಸಿಗುವಂಥ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ನಾನು ಭಾಳ ಮನಪೂರ್ವಕವಾಗಿ ಹೊಸ ಕುರಲ್ ಚಾನಲ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಹೇಳಿದರೆ ಇಂಥ ಕಾರ್ಯಕ್ರಮಗಳನ್ನು ಯಾರು ಮಾಡೋದು ತುಂಬ ಕಡಿಮೆ. ಯಾಕೆ ಹೇಳಿದರೆ ಎಲ್ಲ ಹಾಟ್ ಮ್ಯಾಟ್ರ್ ಆಗಬೇಕು, ಎಲ್ಲ ಬಿತ್ತರಿಸ್ತಕ್ಕಂಥದ್ದು ಅದು ಇದು ಎಲ್ಲ ಒಂದು ಪ್ರಚಲಿತವಾಗಿರ್ಬೇಕು. ನ್ಯೂಸ್ ಯಾವಾಗಲೂ ತಿನ್ನಲಿಕ್ಕೆ ಬಾಯಿ ರುಚಿ ಬೇಕು, ಹಾಗೆ ಡ್ರೈ ಮ್ಯಾಟ್ರ್ ಜನರಿಗೆ ಏನು ಬೇಕು ಅದನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ನಾವು ಅದನ್ನು ದೂರುವಂಥದ್ದಂತಲ್ಲ, ಬಟ್ ಅದು ಇವತ್ತು ಯಾವ್ದು ಆಗ್ಬೇಕು ಹೇಳಿದ್ರೆ ಇಂಥ ಕಾರ್ಯಕ್ರಮಗಳಾದಾಗ ಮಾತ್ರ ಒಂದು ಜನರಿಗೆ ಮುಟ್ತಕ್ಕಂಥ ವ್ಯವಸ್ಥೆಗಳು ಜನರಿಗೆ. ಇವತ್ತು ನೋಡಿ, ಉಳ್ಳಾಲವನ್ನೇ ತಗೊಳ್ಳಿ, ಮಂಗಳೂರು ವಿಧಾನಸಭೆ ಸುಮಾರು 60% ಜನರಿಗೆ ಈ ಸೌಲಭ್ಯ ಹೋಗಬೇಕು. ಈ ಕನಿಷ್ಠ ಒಂದು 10-15% ಜನರು ಮಾತ್ರ ತಗೊಂಡಿದ್ದಾರಲ್ಲದೆ ಪುನಃ ಒಂದು 60% ಜನರಿಗೆ ಇನ್ನೂ ಕೂಡ ಸಿಗುವಂಥ ವ್ಯವಸ್ಥೆ ಆಗಬೇಕು. ಆ ದೃಷ್ಟಿಯಿಂದ ಈಗ ಹರೀಶ್ ರಾವ್ ಅವರವರ ಮೂಲಕ ನಮ್ಮ ಅಧ್ಯಕ್ಷರು ಇವರು ಯಾವಾಗ ಮುತುವರ್ಜಿ ವಹಿಸ್ಕೊಂಡ್ರು ಅಧ್ಯಕ್ಷ ಸ್ಥಾನ, ಭಾಳ ವ್ಯವಸ್ಥಿತವಾಗಿ ಕ್ರಿಯಾಶೀಲವಾಗಿ, ನಾನು ಅವರನ್ನು ಹೊಗಳಬೇಕು ಅನ್ನುವಂಥದ್ದಲ್ಲ, ದಿನಕ್ಕೊಂದು 9 ಗಂಟೆ ಕೇವಲ ಈ ಒಂದು ಸೌಲಭ್ಯಕ್ಕೋಸ್ಕರ ಸಂಘಟನೆಗೋಸ್ಕರ ದುಡಿತಕ್ಕಂಥ ಒಬ್ಬರು ಅಧ್ಯಕ್ಷರು. ಭಾಳ ಹೆಮ್ಮೆ ಇದೆ ಇವರ ಬಗ್ಗೆ. ನಮ್ಮ ರಾಜ್ಯ ಆಗಲಿ ನಮ್ಮ ನಾಯಕರಾಗಲಿ ಭಾಳ ಅಭಿಮಾನ. ಹೌದೌದು, ಖಂಡಿತವಾಗ್ಲು. ಆದ್ದರಿಂದ ನಾವು ಹೇಳ್ತಕ್ಕಂಥ ಉಳ್ಳಾಲದ ಎಷ್ಟು ಮಂಗಳೂರು ವಿಧಾನಸಭೆ ಜನತೆ ಇದೆ, ಏನು ಸೌಲಭ್ಯ ಇದರಲ್ಲಿ ಸಿಗ್ತದೆ, ಇದನ್ನು ತಗೊಳ್ಬೇಕಾದ್ರೆ ನೀವು ಮೆಂಬರ್ ಆಗಬೇಕು. ಮೆಂಬರ್ ಯಾವ ರೀತಿ ಆಗಬೇಕು, ಈಗ ನಾಡ್ದು ಹರೀಶ್ ರವರು ಹೇಳ್ತಾರೆ, ಅದರ ಬಗ್ಗೆ ನಾವೀಗ ಮುಂದಕ್ಕೆ ಮಾತನಾಡಲಿಕ್ಕಿದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬಹಳ ಒಂದು ಒಳ್ಳೆಯ ವಿಷಯವನ್ನು ಹೇಳಿದರು. ಜನರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸರ್ಕಾರ ಅದೆಷ್ಟು ಯೋಜನೆಗಳನ್ನು ಮಾಡ್ತದೆ, ಆದರೆ ಆ ಯೋಜನೆಗಳ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ಯಾವಾಗಲೂ ಸಿಕ್ಕುವುದಿಲ್ಲ. ಅವರು ಹೇಳುವಾಗ ಒಂದು ಮಾತು ಹೇಳಿದರು, ಯಾವಾಗಲೂ ಕೇಳಲಿಕ್ಕೆ ವಿಷಯ ಆಕರ್ಷಕವಾಗಿದ್ದರೆ ಮಾತ್ರ ಜನರು ಅಂತಹ ವಿಷಯಗಳನ್ನು ಕೇಳ್ತಾರೆ, ಅಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಬಾಯಿ ರುಚಿ ನಾವು ಹೇಳ್ತೇವೆ, ಆದರೆ ಈಗ ಸದ್ಯಕ್ಕೆ ನಮಗೆ ಬಾಯಿ ರುಚಿಯ ತಿಂಡಿ ಬೇಕಾಗಿಲ್ಲ. ಕೊರೋನಾ ಬಂದು ಎಚ್ಚರಿಕೆ ಕೊಟ್ಟಿದೆ, ಎಲ್ಲರೂ ನಿಮ್ಮ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಆರೋಗ್ಯಕರ ಆಹಾರವನ್ನೇ ಸೇವಿಸಬೇಕೆನ್ನುವಂತಹ ಎಚ್ಚರಿಕೆಯನ್ನು ಜನಕ್ಕೆ ಮನಕ್ಕೆ ಕೊರೋನಾ ಮುಟ್ಟಿಸಿದೆ. ಹಾಗೆ ಜನರಿಗೆ ಏನು ಸೌಲಭ್ಯಗಳು ಬೇಕು, ಸರ್ಕಾರ ಯಾಕಾಗಿ ಕಾನೂನುಗಳನ್ನು ಮಾಡ್ತದೆ, ಕಾರ್ಮಿಕರು ಅಂದರೆ ಏನು, ಆ ಕಾರ್ಮಿಕ ವರ್ಗಕ್ಕೆ ಏನಾಗಬೇಕಾಗಿದೆ, ಏನೆಲ್ಲ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ, ಇದರ ಬಗ್ಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಭಿಯಾನದ ಬಗ್ಗೆ ಮುಂದಕ್ಕೆ ನಾವು ಈ ವಿಷಯದಲ್ಲಿ ಬರಲಿಕ್ಕಿದ್ದೇವೆ. ಈಗ ಇಂಟಕ್ ಅಂದರೆ ಏನು, ಯಾವಾಗ ಹೇಗೆ ಆರಂಭ ಆಯಿತು ಎನ್ನುವ ಬಗ್ಗೆ ಒಂದು ಒಳ್ಳೆಯ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಇದರ ರಾಜ್ಯ ಕಾನೂನು ಸಲಹೆಗಾರರು ಶ್ರೀಯುತ ದಿನಕರ್ ಶೆಟ್ಟಿ ಅವರು. ಈ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ. ಈಗ ಒಂದು ಸಣ್ಣ ವಿರಾಮ. ಒಂದೇ ಮಾತ ವಿಷಯಗಳಂತ ನೀರು ಬೇಡ, ನಾನು ನೀರು ಚೆನ್ನ ಬೆಚ್ಚ ನೀರು ಬೆಚ್ಚ ಮಾಡಲ್ಲ ನೀರು. ಐಸ್ ಕ್ಲೀನ್ ಉಂಟಲ್ಲ, ಅಲ್ಲ ಯಾಕೇನೊಂದು
ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲಿನ ಮಾತುಕತೆ ಇಂಟಕ್ ಇದರ ಸದಸ್ಯತನ ಅಭಿಯಾನ ಮತ್ತು ಮಾಹಿತಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಟಕ್ ಸಮಿತಿಯ ವತಿಯಿಂದ ಆಗುತ್ತಾ ಇದೆ. ಈ ಮಾತುಕತೆಗೆ ಮತ್ತೆ ತಮ್ಮನ್ನೆಲ್ಲರನ್ನು ಸ್ವಾಗತಿಸ್ತಾ, ಇದೀಗ ಇಂಟಕ್ಕಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇದರ ರಾಜ್ಯ ಕಾನೂನು ಸಲಹೆಗಾರರು ಶ್ರೀಯುತ ದಿನಕರ್ ಶೆಟ್ಟಿ ಅವರು ನಮಗೆ ನೀಡಿದ್ದಾರೆ. ಇಂಟಕ್ನ ಒಂದು ಅಭಿಯಾನವನ್ನು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ರಾವ್ ಮಡ್ಯಾರ್ರವರು ಹಮ್ಮಿಕೊಂಡಿದ್ದಾರೆ. ನಾಳೆಯಿಂದ ಈ ಅಭಿಯಾನ ಆರಂಭ ಆಗುತ್ತದೆ. ಯಾಕಾಗಿ ಈ ಅಭಿಯಾನ, ಏನು ಈ ಅಭಿಯಾನದ ಉದ್ದೇಶ, ಇದರ ಬಗ್ಗೆ ಮಾಹಿತಿಯನ್ನು ನಮಗೆ ಈಗ ಹರೀಶ್ ರಾವ್ ಮಡ್ಯಾರ್ ಅವರು ನೀಡ್ತಾ ಇದ್ದಾರೆ. ಅವರ ಬಗ್ಗೆ ಒಂದು ಮಾತು ದಿನಕರ್ ಶೆಟ್ಟಿ ಅವರು ಹೇಳಿದರು, ನಾನು ಕೂಡ ಇತ್ತೀಚೆಗೆ ಮಾತನಾಡೋ ಹೇಳಿದ್ದೇನೆ. ಏನಂತ ಹೇಳಿದರೆ, ಇಂಟಕ್ ಇದೆ ಅಂತ ಉಳ್ಳಾಲಕ್ಕೆ ಗೊತ್ತಾದದ್ದೇ ಹರೀಶ್ ರಾವ್ ಮಡ್ಯಾರ್ ಅವರು ಅಧ್ಯಕ್ಷರಾಗಿ ವಹಿಸಿದ ನಂತರ. ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕವಾಗಿ ಇಂಟಕ್ ಅಂತ ಒಂದು ಇದೆ ಅಂತ ಗೊತ್ತಿದ್ರು, ಅದು ಉಳ್ಳಾಲ ವಲಯದಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಸಕ್ರಿಯವಾಗಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಕೊರೋನಾ ಸಂಕಷ್ಟ ಕಾಲದಲ್ಲಿ ಅವರ ಅಲ್ಲಲ್ಲಿ ಹೋಗಿ ಕಾರ್ಮಿಕರನ್ನು ಗುರುತಿಸಿ ಕಿಟ್ ವಿತರಿಸುವಂತಹ, ಕಾರ್ಮಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಮಾಡಿದ ಕೆಲಸವನ್ನು ನಾವು ನೋಡಿದ್ದೇವೆ, ವರದಿ ಮಾಡಿದ್ದೇವೆ. ಅಂತಹ ಅಧ್ಯಕ್ಷರು, ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರು ಶ್ರೀಯುತ ಹರೀಶ್ ರಾವ್ ಮಡ್ಯಾರ್ ಅವರು. ಈ ಇಂಟಕ್ನ ಅಭಿಯಾನ ಏನು, ಯಾಕಾಗಿ? ಇಂಟೆಕ್ ಸರ್, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧಾರಣ ಕಾರ್ಮಿಕ ವರ್ಗ 70-80% ಕಾರ್ಮಿಕ ವರ್ಗ ಇದೆ. ಅದರಲ್ಲಿಯೂ ಕಟ್ಟಡ ಕಾರ್ಮಿಕ ಹಾಗೂ ಇತರ ಕಾರ್ಮಿಕ 60% ಜನ ಈ ಕ್ಷೇತ್ರದಲ್ಲಿ ಇದ್ದಾರೆ. ಈ ಸರ್ಕಾರದಿಂದ ಬರುವಂತಹ ಕೆಲವು ಸೌಲಭ್ಯಗಳು ಜನಸಾಮಾನ್ಯರಿಗೆ ಮುಟ್ಟುವುದೇ ಇಲ್ಲ, ಗೊತ್ತೇ ಆಗೋದಿಲ್ಲ. ಈಗ ನಾವೀಗ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ ನಂತರ, ಈಗ ನಾಳೆಯಿಂದ ಕಾರ್ಯಕ್ರಮ ಅಭಿಯಾನ ನಮ್ಮನ್ನು ಸ್ಟಾರ್ಟ್ ಆಗ್ತದೆ. ಆದರೆ ಈ ಕಾರ್ಯಕ್ರಮ ನಾವೀಗ ಪ್ರತಿ ಗ್ರಾಮ ಮಟ್ಟಕ್ಕೆ ಸಂಪರ್ಕ ನೀಡಿದಾಗ ಈ ಕಾರ್ಯಕ್ರಮ ಹೀಗೆ ಇಂಥ ಸೌಲಭ್ಯ, ಸರ್ಕಾರದ ಸೌಲಭ್ಯ ಈ ರೀತಿ ಇದೆಯಾ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಈ ಸರ್ಕಾರದಿಂದ ಬರುವಂಥ ಸೌಲಭ್ಯವನ್ನು ನೇರವಾಗಿ ಪ್ರತಿ ಮನೆಗೆ ಗ್ರಾಮ ಮಟ್ಟದಲ್ಲಿ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಮಾಡಿ ಪ್ರತಿ ಮನೆಗೆ ಕಟ್ಟಡ ಕಾರ್ಮಿಕರ ಹಾಗೂ ಇತರ ಕಾರ್ಮಿಕ ವ್ಯಕ್ತಿಗಳಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಮೂಲ ಉದ್ದೇಶ ಇಂಟಕ್ನ ವತಿಯಿಂದ, ಮಂಗಳೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ. ಈಗ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 2 ಬ್ಲಾಕ್ ಆಗಿ ನಮ್ಮ ಪಕ್ಷದ ವತಿಯಿಂದ ಹಾಗೂ ನಮ್ಮ ಇಂಟಕ್ ವತಿಯಿಂದ ನಾವು ಈಗ ಮಾಡಿದ್ದೇವೆ. ಒಂದು ಮುಡಿಪು ಬ್ಲಾಕು, ಅದೇ ರೀತಿ ಉಳ್ಳಾಲ ಬ್ಲಾಕ್ ಅಂತ. ಅಂದ್ರೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಮುಡಿಪು ಕಾಂಗ್ರೆಸ್ ಅಂತ 2 ಬ್ಲಾಕ್ಗಳು ಇಲ್ಲಿ ಇವೆ. ಹೌದು, ಅದೇ ರೀತಿ ನಾವೀಗ ಇಂಟಕ್ನಲ್ಲಿ 2 ಬ್ಲಾಕನ್ನು ಮಾಡಿದ್ದೇವೆ. ಪಕ್ಷದ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಈಗ ಮುಡಿಪು ಬ್ಲಾಕ್ನಲ್ಲಿ 8 ಗ್ರಾಮಗಳಿವೆ. 8 ಗ್ರಾಮ. ಈಗ 8 ಗ್ರಾಮ, ಅದೇ ಉಳ್ಳಾಲ ಬ್ಲಾಕಿನಲ್ಲಿ 13 ಗ್ರಾಮ ಆಗುತ್ತೆ. ಪುರಸಭೆ, ಪಟ್ಟಣ ಪಂಚಾಯತ್ ಎಲ್ಲ ಸೇರಿ ಮತ್ತೊಂದು ನಗರ. ಈಗ ನಾಳೆಯಿಂದ ನಾವು ಈ ಅಭಿಯಾನ ಅಂದರೆ ಜನಸಾಮಾನ್ಯರಿಗೆ ಗೊತ್ತಾಗಬೇಕು, ಕೆಲವರಿಗೆ ಗೊತ್ತಿರೋದಿಲ್ಲ ವಿಷಯ. ಅದಕ್ಕೋಸ್ಕರ ನಾಳೆ 9 ತಾರೀಕು, ನಾಳೆ 9ರಿಂದ ಇನ್ನೊಂದು ಬರುವ ತಿಂಗಳು 9 ತಾರೀಕು ತನಕ ಅಭಿಯಾನ ಪ್ರಾರಂಭ. ಯಾವ ರೀತಿ ಅಭಿಯಾನ ಪ್ರಾರಂಭ ಅಂದರೆ, ಈಗ ನಾಳೆ ಉಳ್ಳಾಲ ನಗರಸಭೆ ಬಳಿ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಕಟ್ಟಡ ಕಾರ್ಮಿಕರು ಈಗಾಗಲೇ ನಾವು ಮೊನ್ನೆ ಮಾಧ್ಯಮ ಮುಖಾಂತರ, ಫೇಸ್ಬುಕ್ ಮುಖಾಂತರ, ವಾಟ್ಸಪ್ ಮುಖಾಂತರ ಯಾವ ಸ್ಥಳದಲ್ಲಿ ಯಾವ ಕಾರ್ಯಕ್ರಮ ಆಗುತ್ತೆ ಅದನ್ನು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳಿಗೆ ನಾವು ತಿಳಿಸುವಂಥ ಸಂದರ್ಭ ಮಾಡ್ತೇವೆ. ಅಂದ್ರೆ ಒಂದು ಕಡೆ ಎಲ್ಲ ಕಾರ್ಮಿಕರನ್ನು ಸೇರಿಸಿ ಅಲ್ಲಿ ಇಲ್ಲಿ ಮೂಲ ಉದ್ದೇಶ ಏನು ನಿಮ್ಮದು? ಅವರನ್ನು ಸದಸ್ಯರನ್ನಾಗಿ ಮಾಡುವುದಾ ಅಥವಾ ಅವರಿಗೆ ಸಿಗುವಂತಹ ಸೌಲಭ್ಯಗಳ ಮಾಹಿತಿ ಕೊಡುವುದಾ? ಅಲ್ಲ, ಕರೆಕ್ಟ್. ಈಗ ನಮ್ಮ ಇಡೀ ಕ್ಷೇತ್ರದಲ್ಲಿ ಒಮ್ಮೆಲೆ ಕರೆದು ನಮಗೆ ಅಷ್ಟು ಕ್ರೌಡನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಿ. ಅದಕ್ಕೆ ಗ್ರಾಮ ಮಟ್ಟದಲ್ಲಿ ನಮ್ಮ ಸಾಧ್ಯ ಇಲ್ಲ, ಈಗ ಮಾಡ್ಲಿಕ್ಕೆ ಆಗೋದು ಇಲ್ಲ, ಕೊರೋನಾ ಇರೋದು ಕಾರಣ. ಹೌದು. ಅದೀಗ ನಾವು ಗ್ರಾಮದಲ್ಲಿ ನಮ್ಮ ಕಮಿಟಿ ಇದೆ, ಇಂಟೆಕ್ ಹಾಗೂ ಕಾಂಗ್ರೆಸ್ ಸಮಿತಿ ಎರಡನ್ನು ಒಟ್ಟು ಸೇರಿಸಿಕೊಂಡು ಆಕ್ಟಿವ್ ಕಾರ್ಯಕರ್ತರು ಯಾರಿದ್ದಾರೆ ಅವರ ನೇತೃತ್ವದಲ್ಲಿ ಅಲ್ಲಿ ಮಾಡಿಸುವಂಥ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೇವೆ. ಇಲ್ಲೀಗ ನಾವೀಗ ನಾಳೆ ಈ ಸೌಲಭ್ಯವನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸ, ಸದಸ್ಯತ್ವ ಮತ್ತು ಸೌಲಭ್ಯ ಎರಡನ್ನೂ ಮುಟ್ಟಿಸುವಂಥ ಕೆಲಸವನ್ನು ನಾಳೆ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸದಸ್ಯತನ ಅಂತ ಹೇಳುವಾಗ ಇಂಟಕ್ಕಿಗೆ ಸದಸ್ಯರಾಗಬೇಕಿದ್ರೆ ಅವರ ಮಾನದಂಡ, ಅರ್ಹತೆ ಏನು? ಈಗ ಕೇವಲ ಕಾರ್ಮಿಕರಂತ ಆಗಿದ್ರೆ ಸಾಕ ಅಥವಾ ಅದಕ್ಕೆ ಬೇರೆ ಏನಾದರೂ ಅರ್ಹತೆಗಳಂತ ಪ್ರತ್ಯೇಕ ಇವೆಯಾ? ಇಲ್ಲ, ಅದು ಇಂಟಕ್ ಸದಸ್ಯರಾಗಬೇಕಾದ್ರೆ ಇಂಥದ್ದೇ ಒಂದು ಯೂನಿಯನ್ ಕಟ್ಟಬೇಕು. ಅವರು ಒಂದು ಚಿಕ್ಕ ಯೂನಿಯನ್ ಆದರೂ ಕಟ್ಟಿದರೆ ಮಾತ್ರ ಅಂಥ ವ್ಯಕ್ತಿಗೆ ಮಾತ್ರ ಮೆಂಬರ್ಶಿಪ್ ಕೊಡ್ತಕ್ಕಂಥದ್ದು. ಈಗ ಒಂದು ರಿಕ್ಷಾ ಯೂನಿಯನ್, ಒಂದು 15 ಜನ ಸೇರಿ ಒಂದು ಯೂನಿಯನ್ ಮಾಡ್ತಾರೆ. ಆಟೋ ರಿಕ್ಷಾ ನಿಲ್ದಾಣ, ಕುಂಪಳ ಘಟಕ ಏನಾದರೂ ಒಂದು ಇದು ಮಾಡಿ ರಿಜಿಸ್ಟರ್ಡ್ ಮಾಡಿ ಅದನ್ನು ಇಂಟೆಕ್ನ ಅಂಗಸಂಸ್ಥೆ ಮಾಡಿದ ನಂತರ ಅವರಿಗೆ ಇಂಟೆಕ್ನಲ್ಲಿ ಸದಸ್ಯರಾಗಿರ್ತಕ್ಕಂಥ ಒಂದು ಅರ್ಹತೆ ಬರ್ತದೆ. ಈ ರೀತಿಯಾಗಿ ಇಂಟಕ್ನ ಸದಸ್ಯತ್ವ ಇರ್ತಕ್ಕಂಥದ್ದು. ಮತ್ತು ಈಗಾಗಲೇ ಹರೀಶ್ ರಾವ್ ಅವರು ಏನು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ, ಪ್ರಮುಖವಾಗಿ ಜನರಿಗೆ ಈ ಒಂದು ವಾಹಿನಿಯ ಮೂಲಕ ನಾವು ಹೇಳ್ತಕ್ಕಂಥದ್ದು, ನಿಮಗೆ ಒಂದು ಅರ್ಜಿ ಫಾರ್ಮ್ ಸಿಗ್ತದೆ. ಈ ಕಟ್ಟಡ ಕಾರ್ಮಿಕರು ನಾವು ಲೇಬರ್ ಕಾರ್ಡನ್ನು ಹೇಗೆ ಇದು ಮಾಡೋದು ಅಂತೇಳಿ ಒಂದು ಅರ್ಜಿ
ಅರ್ಜಿ ಅಂತ ಇದರಲ್ಲಿ ಒಂದು ಅರ್ಜಿ ಸಿಗ್ತದೆ. ಅದಕ್ಕೆ ಮತ್ತೆ ಒಂದು ಕಾರ್ಮಿಕರಿಗೆ ಈಗಾಗಲೇ ನಾನು ಹೇಳಿದಾಗೆ ಎಲ್ಲೇ ಕೆಲಸ ಮಾಡಲಿ, ಈಗ ನಾವು ಒಂದು ಕಡೆಯಲ್ಲಿ ಮಾಡಿದರೆ ಅವರಿಂದ ಒಂದು ದೃಢೀಕರಣ ಪತ್ರ, ಈ ವ್ಯಕ್ತಿ ಈ ರೀತಿ ಕೆಲಸ ಮಾಡಿಕೊಂಡು ಇಷ್ಟು ಸಮಯ ಇದ್ದರು ಹೌದೌದು, ಅಲ್ಲ 3 ತಿಂಗಳು ಕನಿಷ್ಠ ಬೇಕು ಈ ಮೆಂಬರ್ ಆಗಬೇಕಾದ್ರೆ. ಕನಿಷ್ಠ 1 ವರ್ಷ 3 ತಿಂಗಳು ಒಂದು ಕಡೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಫಲಾನುಭವಿ ಆಗಲಿಕ್ಕೆ ಕಾರ್ಮಿಕ ಅಂತ ಗುರುತಿಸ್ಕೊಳ್ತಾರೆ. ಒಂದು 3 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಆಧಾರ್ ಕಾರ್ಡ್ ಕಾಪಿ, ಮತ್ತು ಅವರದ್ದೇನು ಅವಲಂಬಿತರಿದ್ದಾರೆ ಅವರ ಒಂದು ಆಧಾರ್ ಕಾರ್ಡ್, ಇಷ್ಟನ್ನು ಮಾತ್ರ ತರುವಂಥ ವ್ಯವಸ್ಥೆ. ಇಷ್ಟು ಮಾಡಿದರೆ ನಾನೀಗ ನಿಮಗೆ ಏನು ಹೇಳಿದ್ದೇನೆ ಅದರಲ್ಲಿ ಈಗ ಒಂದು 5-6 ಸೌಲಭ್ಯ ನಾವು ಬಿಟ್ಟಿದ್ದೇವೆ. ಏನು ಹೇಳಿದರೆ ಮಕ್ಕಳಿಗೆ ಎಜುಕೇಷನ್ ವಾಯ್ಸಲ್ಲಿ ಈ ಫಲಾನುಭವಿಯ ಮಕ್ಕಳಿಗೆ PTM ಈಗ ಬ್ಯಾಂಗ್ಳೂರು ಅದು ಇದು ತಗೊಂಡ್ರೆ PTM ವ್ಯವಸ್ಥೆ ಎಲ್ಲ ಬಸ್ ಪಾಸ್ ಉಚಿತವಾಗಿ ಇರತಕ್ಕಂಥದ್ದು. ಈ ರೀತಿಯಾಗಿ ಯಾವುದೇ ಒಂದು ಇದರಲ್ಲಿ ಕೂಡ ಇಂಥ ಸೌಲಭ್ಯಗಳು ಭಾಳ ನೋಡಿ. ಒಂದು ಹೃದಯ, ಒಂದು ಹಾರ್ಟ್ ಅಟ್ಯಾಕ್ ಆದರೆ ಅದಕ್ಕೊಂದು ಆಪ್ರೇಷನ್ ಅಂತ ಇರ್ತದೆ, ಮೆದುಳಿಗಾದರೆ ಅದಕ್ಕೊಂದು ಆಪ್ರೇಷನ್ ಅಂತ, ಕಿಡ್ನಿ ಸ್ಟೋನ್ ಆದರೆ ಅದಕ್ಕೊಂದು, ಪ್ರತಿಯೊಂದು ಮನುಷ್ಯನ ಯಾವುದಕ್ಕೊಂದು ಶಸ್ತ್ರಚಿಕಿತ್ಸೆ ಅಂತ ಆಗ್ತದೆ. ಇವತ್ತು ಒಂದು ಕಾರ್ಮಿಕರು ಭಾಳ ತೊಂದರೆ ಪಡ್ತಾರೆ. ಇವತ್ತು ಬೇರೆ ಬೇರೆ ಸೌಲಭ್ಯಗಳಿದೆ. ಇವತ್ತು 2 ಲಕ್ಷ ನೀಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಫಲಾನುಭವಿ ಆದರೆ ಗೌರ್ಮೆಂಟಿಂದ ಇದು ಸಿಗ್ತದೆ. ಕಾರ್ಮಿಕರಿಗೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಯಾವುದೇ 2 ಲಕ್ಷ ಕನಿಷ್ಠ 2 ಲಕ್ಷ ಕೊಡಲೇಬೇಕು. ಈಗ ಅದು 1 ಲಕ್ಷ ಬಿಲ್ ಆದರೆ 1 ಲಕ್ಷ, 1.5 ಆದರೆ 1.5, ಕನಿಷ್ಠ 2, ಆದರೆ 2 ನಂತರ ಆದರೆ ನಾವು ಭರಿಸಬೇಕಾಗ್ತದೆ. ಬಟ್ ಗೌರ್ಮೆಂಟಿಂದ ಇದಿಷ್ಟು ಇರುವಾಗ ನಾವು ಮಗು ಹುಟ್ಟಿದ್ರಿಂದ ನಮ್ಮ ಅಂತ್ಯ ಆಗೋ ತನಕ ಗೌರ್ಮೆಂಟ್ ಒಂದು ಯಾವ ರೀತಿ ಒಬ್ಬ ಕಾರ್ಮಿಕನಿಗೆ ಸೌಲಭ್ಯ ಸಿಗಬೇಕು ಇದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದನ್ನು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಿಂದ ಇವತ್ತು ಆಗಬೇಕು. ಆದ್ದರಿಂದ ಇವತ್ತು ಭಾಳ ಪ್ರಚಾರಮಯವಾಗಿ ಇವತ್ತು ರಾಜ್ಯದಲ್ಲಿ ಕೂಡ ಇದೆ. ಮಂಗಳೂರು UT ಖಾದರ್ ಅವರ ಕ್ಷೇತ್ರದಲ್ಲಿ ಈ ರೀತಿ ಇಂಟಕ್ನವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಾವು ಈಗಾಗಲೇ ನಾವು ಕೇಳಿದ್ದೇವೆ. ಆದ್ದರಿಂದ ಶಾಸಕರು ಕೂಡ ನನಗೆ ಗೊತ್ತಿರುವ ಮಟ್ಟಿಗೆ ಶಾಸಕರು ಭಾಳ ಕ್ರಿಯಾಶೀಲವಾಗಿ ಅದಕ್ಕೆ ಏನಾಗಬೇಕು, ಯಾರ್ಯಾರಿಗೆ ಹೇಳ್ಬೇಕು ಅಂತಕ್ಕಂಥದ್ದೆಲ್ಲ ಪ್ರತಿಯೊಂದು ಮನೆಗೆ ಮುಟ್ಟಿಸಬೇಕು. ಅದು ಯಾರೇ ಇರಲಿ, ಯಾವ ಪಕ್ಷದ ಕಾರ್ಯಕರ್ತರಾಗಿರಲಿ, ಯಾರೇ ಆಗಿರಲಿ, ಆ ಕಾರ್ಮಿಕನಿಗೆ ಸಿಗಬೇಕು. ನಾವು ಕಾರ್ಮಿಕ ಅಂತಕ್ಕಂಥ ಪದ ಮಾತ್ರ ಅದರಲ್ಲಿ ನಮ್ಮದೇ ಕಾರ್ಯಕರ್ತರನ್ನು ಮಾಡಬೇಕು, ಈ ರೀತಿಯ ವ್ಯವಸ್ಥೆ ಇಂಟಕ್ಕಿನ ಮುಂದಿಲ್ಲ. ಕಾರ್ಮಿಕರಲ್ಲಿ ಒಟ್ರಾಸಿ ಮಂಗಳೂರು ವಿಧಾನಸಭೆಯಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕ, ಕಟ್ಟಡ ಕಾರ್ಮಿಕರು ಇದರಲ್ಲಿ ಫಲಾನುಭವಿ ಆಗಬೇಕು. ಈಗಾಗಲೇ ಅನೇಕ ಜನರು ಆಗಿದ್ದಾರೆ, ತುಂಬ ಜನರು ಆಗಿದ್ದಾರೆ, ಒಂದು 15% ಜನರು ಆಗಿದ್ದಾರೆ. ಬಟ್ ಇನ್ನೂ ಕೂಡ ಆಗಬೇಕು. ಇದರೊಂದು ಆಂದೋಲನ ರೀತಿ ಆಗಬೇಕು. ನಾವು ಏನೇನೋ ಮಾಡ್ತೇವೆ ನಮ್ಮ ಜಿಲ್ಲೆಯ ಹೆಸರು ಹಾಳು ಮಾಡಲಿಕ್ಕೆ, ಅಥವಾ ಇನ್ನೊಂದು ಮತ್ತೊಂದು ಏನೇನಾಗಿದೆ, ನಮ್ಮನ್ನು ತಾಲಿಬಾನಿಗೆ ಅಂತ ಕರೀತಾರೆ. ಇದಕ್ಕೆಲ್ಲ ನಾವು ಯಾಕೆ ಹೋಗಬೇಕು? ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದೆ, ನಾವು ಯಾಕೆ ಜೈಲಿಗೆ ಹೋಗಬೇಕು? ನಮಗೆ ಇವತ್ತು MRPL ಆಗಲಿ ಇನ್ನೊಂದಾಗಲಿ ನಮಗೆ ಜಾಬ್ ಸಿಗ್ತಿಲ್ಲ, ನಾವು ಅದರ ಬಗ್ಗೆ ಹೋರಾಟ ಮಾಡುವ. ಇವತ್ತು ಮೊನ್ನೆ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಉದ್ದಿಮೆ ತರ್ತೇವೆ ಅಂತ. ಉದ್ದಿಮೆ ತಂದರೆ ತೊಂದರೆ ಇಲ್ಲ, ಭಾಳ ಖುಷಿಯೇ ನಮಗೆ, ಇಂಟಕ್ಕೆ ಯಾವಾಗಲೂ ಸ್ವಾಗತ ಮಾಡ್ತದೆ. ಬಟ್ ಇಲ್ಲಿಯವರಿಗೆ ಯುವಕರಿಗೆ ಸಿಗಬೇಕಲ್ಲ, ಸ್ಥಳೀಯರಿಗೆ. ಇವತ್ತು ನೋಡಿ ಭಾಳ ನೋವಿನ ವಿಷಯ, ಒಂದು MBA ಮಾಡಬೇಕಾದ್ರೆ ಒಬ್ಬ ಕಾರ್ಮಿಕ ನಮಗೆ 3 ಲಕ್ಷ ಕಟ್ಟಬೇಕು, 3 ಲಕ್ಷದಲ್ಲಿ ಲೋನ್ ತೆಗಿಬೇಕು. ಈ ಪರಿಸ್ಥಿತಿಯಲ್ಲಿ ಕಟ್ಟು ನಂತರ ನಾವು ದುಡಿಯುವುದೀಗ ಅದು ಹೇಳಬಾರ್ದು, ಝೊಮ್ಯಾಟೋದಲ್ಲಿ ದುಡಿತಾರೆ ಮಕ್ಕಳು, ಜಾಬ್ ಸಿಗಲಿಲ್ಲ ಅಂತೇಳಿ. ಮತ್ತು ನಾವು ಸ್ವಲ್ಪ ಅನುಕೂಲ ಇದ್ದವರು ವೀಸಾ ಮಾಡಿ ಕೊಡ್ತಾರೆ, ಫಾರಿನಿಗೆ ಹೋಗ್ತಾರೆ, ತಂದೆ ತಾಯಿಯನ್ನು ಮತ್ತು ಎಲ್ಲಿ ಬಿಡ್ತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿಯ ವ್ಯವಸ್ಥೆ ಆಗಬಾರ್ದು. ಅದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಇದಿರಲಿ, ಆಡಳಿತ ಮಂಡಳಿ ಇರಲಿ, ಆ ಸೌಲಭ್ಯ ಸಿಗ್ತಕ್ಕಂಥದ್ದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಇವತ್ತು ಯುವಕರು ಮಾಡಬೇಕು. ಯುವಕರು ಯಾವುದನ್ನು ಮಾಡಬೇಕು, ಅದರಿಂದ ನಿಮ್ಮ ಮನೆಗೆ ನೀವು ಏನೋ ಮಾಡಿ ನೀವೇ ಮಾಡಬೇಕಂತಕ್ಕಂಥದ್ದೇನಿಲ್ಲ. ನೀವು ದುಡ್ದು 2 ಲಕ್ಷ ಏನೋ ಒಂದು ಆಪ್ರೇಷನ್ ಆದಾಗ ನಿಮ್ಮ ದುಡಿಮೆ ಹಣ ನೀವು ಕೊಡಬೇಕಂತ ಗೌರ್ಮೆಂಟ್ ಕೊಡ್ತಾ ಇದೆ. ಅದನ್ನು ನಿಮ್ಮ ಮನೆಯವರಿಗೆ ಉಪಯೋಗ ಮಾಡಿ ಅಲ್ಲ. ಈಗ 45 ವರ್ಷದಿಂದ ನಂತರ ನಮಗೆಲ್ರಿಗೂ ಈಗ 42 ವರ್ಷ ಆಗಿದೆ, ನಮಗೆ ಈಗ ನಡೆಕೊಂಡು ಬರುವಾಗಲೇ ಸುಸ್ತಾಗ್ತದೆ, ಸಾಕು ಅಂತ ಆ ರೀತಿ ಉಂಟು ಈಗ. ಅಂದರೆ ಫುಡ್ ಆಗಿದೆ, ಕೆಮಿಕಲ್ ಆಗಿದೆ, ಈ ರೀತಿ ವ್ಯವಸ್ಥೆ ಜನರಿಗೆ ಏನು ಸಿಗಬೇಕು ಅದನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಲೀಡ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮಗೆ ಎಷ್ಟು ಕ್ರಿಯಾಶೀಲವಾಗಿ ನಮ್ಮಲ್ಲಿದೆ ಅಲ್ಲಿ ತನಕ ಮಾಡುವಂಥದ್ದು. ಆದ್ದರಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಯುವಕರಿಗೆ ಹೇಳ್ತಕ್ಕಂಥದ್ದು, ನೀವು ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ. ಇದರಲ್ಲಿ ಏನೋ ಕಾಂಗ್ರೆಸ್ ಪಕ್ಷದ ಮರ ನಾವು ಯಾಕೆ ಹೋಗೋದು ಏನಿಲ್ಲ. ಇದರಲ್ಲಿ ಇದೊಂದು ಆಂದೋಲನ.
ಇದೊಂದು ಆಂದೋಲನ. ಈಗ ಬೇರೆಯವರು ದೊಡ್ಡ ದೊಡ್ಡ ಲೀಡರ್ ಹೇಳ್ತಾರೆ ಹಿಂದೂ ಅಂತ ಹೇಳಿದರೆ ಅದೊಂದು ಆಂದೋಲನ ಅಂತ. ಹಾಗೆ ನಮ್ಮದು ಕೂಡ ಕಾರ್ಮಿಕ ಆಂದೋಲನ. ಎಲ್ಲ ನಾವು ಒಂದೇ, ಅದರಲ್ಲಿ ಭೇದ ಭಾವ ಏನಿಲ್ಲ. ಯಾರಿಗೆ ಸಿಗಬೇಕು ಸೌಲಭ್ಯ ಸಿಗಬೇಕು. ಇವತ್ತು ನೋಡಿ, ಒಂದೊಂದು ಕಂಪನಿಯಲ್ಲಿ ESI ಕೊಡೋದಿಲ್ಲ. ಇವತ್ತು 18,000 ಕಡಿಮೆ ಸಂಬಳ ಇದ್ದರೆ ESI ಕೊಡಬೇಕು. ESIಯಿಂದ ಏನೆಲ್ಲ ಸೌಲಭ್ಯ ಇದೆ? ಒಂದು 5 ಲಕ್ಷ ಬಿಲ್ ಆದರೂ ಕೂಡ ಫ್ರೀ ಅಲ್ವಾ? ಯಾಕೆ ಬಿಡಬೇಕು? ಕಂಪನಿಯಲ್ಲಿ ಈಗ ಒಂದು 50-60 ಕೆಲವು ಇದರಲ್ಲಿ ಕೆಲವು ನಿಮಗೆ ನಾನು ವಾಹಿನಿ ಮೂಲಕ ಹೇಳ್ತಕ್ಕಂಥದ್ದು, ಕೆಲವು ಕಡೆಯಲ್ಲಿ 23,000 ಸಂಬಳ ಕೊಡ್ತಾರೆ. ನಂತರ ಅದರಲ್ಲಿ 12,000 ಇವರ ಅಕೌಂಟಿಗೆ ವಾಪಸ್ ಕೊಡಬೇಕು. ಅಲ್ಲಿ ಕೊಡ್ತಕ್ಕಂಥ ಸಂಬಳ ಕಾಳೆ 12,000. ಅವನಿಗೆ ಪಾಪ ESI ಹೋಯ್ತಾ? ಇವರಿಗೆ ರೈಡ್ ಆದರೆ ತೋರಿಸಲಿಕ್ಕೆ ನಾವು 23,000 ಕೊಡ್ತಾ ಇದ್ದೇವೆ ಅಂತ ಡಾಕ್ಯುಮೆಂಟ್ ಆಯ್ತಾ? ದಾಖಲೆ ಪ್ರಕಾರ ಈ ರೀತಿಯ ವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇಂಥ ಅನ್ಯಾಯಗಳು ಕಾರ್ಮಿಕರಿಗೆ ಆಗಬಾರ್ದು. ಅದು ಯಾವ ಸಂಸ್ಥೆ ಇರಲಿ, ಏನೇ ಇರಲಿ, ಇಂಟಕ್ ಅದರ ಪರವಾಗಿ ಹೋರಾಡ್ತದೆ. ಒಂದು ಜನರಿಗೆ ಸಿಗ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದು. ಇವತ್ತು ESIಯಿಂದ ಎಷ್ಟೆಲ್ಲ ಸೌಲಭ್ಯ ಇದೆ ಸರ್. ತಾಯಿಗೆ ಈಗ ನಾನೇ ESI ಇದ್ದರೆ ನನ್ನ ತಾಯಿಗೆ ಏನಾದರೂ ಅದರಲ್ಲೇ ಬರ್ತದೆ, ನನ್ನ ಮನೆಯವರಿಗೆ ಏನಾದರೂ ಅದರಲ್ಲೇ ಬರ್ತದೆ. ನಾವು ಯಾಕೆ ಇಂಥದ್ದು ಸೌಲಭ್ಯವನ್ನೆಲ್ಲ ಜನರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬಾರ್ದು? ಏನೇನೋ ಮಾಡುವ ಬದಲು ಇಂಥ ಒಂದು ವ್ಯವಸ್ಥೆ ನಾವು ಮಾಡುವ. ಅದರ ಈ ನಿಟ್ಟಿನಲ್ಲಿ ನಾವು ಇಂಟಕ್ ಸ್ಟೆಪ್ ಇಟ್ಟಿದೆ. ನಮ್ಮದು ಯುವ ವಿಭಾಗ ಇದೆ, ಯುವ ಇಂಟಕ್ ಅಂತ. ಅದರದ್ದು ಕೂಡ ಯುವಕರು ತುಂಬ ಇದೆ. ಅವರಿಗೂ ಕೂಡ ಕ್ಲಿಯರ್ ಕಟ್ ನಾವು ಡೈರೆಕ್ಷನ್ ಈ ರೀತಿ ಮಾಡಬೇಕು. ಪ್ರತಿ ಗ್ರಾಮಕ್ಕೆ ಮನೆಗೆ ಮುಟ್ಟಬೇಕು. ನಾವು ಏನಕ್ಕೋಸ್ಕರ ನಾವು ಮಾಡುವಂಥದ್ದಲ್ಲ. ಇದರಿಂದ ಒಂದು ಕುಟುಂಬಕ್ಕೆ ಆಸರೆ ಆಗಬೇಕು. ಅಷ್ಟು ಆ ಒಂದು ನಿಲುವನ್ನು ಇಟ್ಕೊಂಡು, ಆ ಒಂದು ಬದ್ಧತೆಯನ್ನು ಇಟ್ಕೊಂಡು ನಾವು ಈ ಆಂದೋಲನ ಮಾಡ್ತಾ ಇದ್ದೇವೆ. ಈಗ ನೋಡಿ, 8 ಕ್ಷೇತ್ರದಲ್ಲಿ ಕೂಡ ಇದೇ ರೀತಿ ಎಲ್ಲ ಅಧ್ಯಕ್ಷರಿಗೆ ಕೂಡ ಡೈರೆಕ್ಷನ್ ಹೋಗಿದೆ. ನೀವು ಈ ರೀತಿಯ ಕಾರ್ಯಕ್ರಮ ಮಾಡಬೇಕು. ನೀವು ಬಾಕಿ ಏನು ಮಾಡೋದಿದ್ರೂ ತೊಂದರೆ ಇಲ್ಲ. ಕಾರ್ಮಿಕ ಸಂಘಟನೆಯಾಗಿ ಕಾರ್ಮಿಕರಿಗೆ ಏನು ಸಿಗಬೇಕು ಅದನ್ನು ಕೊಡುವಂಥ ವ್ಯವಸ್ಥೆ ನೀವು ಮಾಡಬೇಕು. ಇವತ್ತು ನೋಡಿ, ಕಾರ್ಮಿಕರ ಮಕ್ಕಳು ಎಲ್ಲೆಲ್ಲೇ ಹೋಗ್ತಾರೆ, ಏನೇನೋ ಮಾಡಿ ಜೈಲಿಗೆ ಹೋಗೋದು, ತಂದೆಯನ್ನು ಕೊಲ್ಲು ಜೈಲಿಗೆ ಹೋಗೋದು, ಯಾರನ್ನ ಕಡಿದು ಜೈಲಿಗೆ ಹೋಗೋದು. ಇದು ಬೇಕಾ? ಇಂಥ ಯುವಕರಿಗೆ ಒಂದು ರಾಜಕೀಯವಾಗಿ ಕೂಡ ಸಾಮಾಜಿಕ ಬದ್ಧತೆಯಲ್ಲಿ ಒಂದು ವೇದಿಕೆ ಬೇಕು. ಈ ವೇದಿಕೆಗೋಸ್ಕರ ಯೂತ್ ಇಂಟಕನ್ನು ಮಾಡಿದ್ದೇವೆ. ರಾಕೇಶ್ ಮಲ್ಲಿ ಅವರ ಚಿಂತನೆ, ಅವರದ್ದು ಹಿನ್ನೆಲೆ ಇದೆ. ಆ ರೀತಿಯ ಹಿನ್ನೆಲೆ ಬೇರೆ ಯುವಕರಿಗೆ ಬರಬಾರ್ದು. ನಾನು ಸಮಾಜಮುಖಿಯಾಗಿ ಹೋಗ್ತಾ ಇದ್ದೇನೆ, ಯುವಕರು ಯಾವುದೇ ಕಾರಣಕ್ಕೂ ಆ ಡೈರೆಕ್ಷನಲ್ಲಿ ಹೋಗಬಾರ್ದು. ಅವರಿಗೊಂದು ಸರಿಯಾದ ವೇದಿಕೆ ಬೇಕನ್ನೋ ದೃಷ್ಟಿಯಲ್ಲಿ ಭಾಳ ಚಿಂತನಶೀಲರಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ಸಾವಿರಾರು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮದು ಹೈಯೆಸ್ಟ್ ಮೆಂಬರ್ಶಿಪ್ ಇರ್ತಕ್ಕಂಥದ್ದು ಯೂತ್ತಲ್ಲಿ. ಆದ್ದರಿಂದ ನಾವು ಬಲಿಷ್ಠವಾಗಿ ಇವತ್ತು ಇದ್ದೇವೆ. ಆದರೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಒಂದು ಕರೆ ಬಂದು ಕಟ್ಟಾಯಿತು. ಆದ್ಮೇಲೆ ವೀಕ್ಷಕ ಬಂದರೆ, ಹಲೋ. ಹಲೋ. ಹೇಳಿ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು ಹೇಳಿ. ಇದು ಅಲಂಕಾರಿಂದ. ಹೇಳಿ. ಕಡಬ ತಾಲೂಕಿನಿಂದ ಹೇಳಿ. ಏನು ನಿಮ್ಮ ಪ್ರಶ್ನೆ? ನಿಮ್ಮ ಹೆಸರೇನು ಹೇಳಿ? ನಮ್ಮ ಹೆಸರು ಮೋಹನ್ ಅಂತ. ಏನು ಪ್ರಶ್ನೆ? ಪ್ರಶ್ನೆ ಅಂದ್ರೆ, ನಾವು ಆಟೋದಲ್ಲಿ ದುಡಿಯುದು. ನಮ್ಗೆ ಏನಾದ್ರು ಸವಲತ್ತು ಅದರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಏನಾದ್ರು ಸಿಗ್ಬೋದಾ ಅಂದ್ರೆ ಇಂಟಕ್ ಮುಖಾಂತರ? ಹೌದು. ಆಟೋದಲ್ಲಿ ದುಡಿಯುವಂತವರು ಖಂಡಿತವಾಗ್ಲಿ. ಈಗ ನೋಡಿ, ಬಂಟ್ವಾಳದೊಂದು 6 ರಿಕ್ಷಾ ಯೂನಿಯನ್ ಆಗಿ, ಮೊದಲು ಇವರು ಯೂನಿಯನ್ ರೂಪದಲ್ಲಿ ನಮ್ಮ ಜೊತೆ ಸದಸ್ಯರಾಗಬೇಕಾಗ್ತದೆ. ಆದರೂ ಕೂಡ ಈ ಸೌಲಭ್ಯ ಪಡೀಲಿಕ್ಕೆ ಖಂಡಿತವಾಗ್ಲಿ ಇವರಿಗೆ ಆಗ್ತದೆ. ಈಗ ನಿಮ್ಮ ವೆಬ್ಸೈಟ್ ಇದೆ, ಕಾರ್ಮಿಕರದ್ದು ವೆಬ್ಸೈಟ್ ಇದೆ, ಅದರಲ್ಲಿ ಒಂದು ಅಪ್ಲಿಕೇಶನ್ ಅಂತ ಸಿಗ್ತದೆ. ಈಗ ಆಂದೋಲನದಲ್ಲಿ ಬಂದೇ ಸದಸ್ಯರಾಗಬೇಕನ್ನುವಂಥದ್ದೇನಿಲ್ಲ. ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆ ಇದೆ. ಈಗ ಕಾರ್ಮಿಕ ಇಲಾಖೆಯಲ್ಲಿ ಈಗ ಸದ್ಯಕ್ಕೆ ಜವಾಬ್ದಾರಿಯಲ್ಲಿ ಒಬ್ಬರು ಮೇಡಮ್ ಇದ್ದಾರೆ. ಅವರು ಬಹಳ ಕ್ರಿಯಾಶೀಲವಾಗಿ ದುಡಿತಾ ಇದ್ದಾರೆ. ಆದ್ದರಿಂದ ನೀವು 3 ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಆ ಒಂದು ಅರ್ಜಿ, ಮತ್ತು ನಿಮ್ಮನ್ನು ಅವಲಂಬಿತರು ಯಾರಿದ್ದಾರೆ ಅವರದ್ದು ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ಇಷ್ಟೇ. ಇದನ್ನು ಒಂದು ಅರ್ಜಿ ಹಾಕಿ ನಿಮಗೆ 10-15 ದಿವಸದಲ್ಲಿ ಅವರು ಕಾರ್ಡ್ ಇಶ್ಯೂ ಮಾಡ್ತಾರೆ. ಆ ಕಾರ್ಡಿಂದ ನೀವು ವೆಬ್ಸೈಟಿಗೆ ಹೋದರೂ ಕೂಡ ಏನೆಲ್ಲ ಸೌಲಭ್ಯ ಸಿಗ್ತದೆ ಅದು ಖಂಡಿತವಾಗ್ಲೂ ಸಿಗ್ತದೆ. ಇದರಲ್ಲಿ ಏನಿಲ್ಲ. ಯಾಕೆ ಹೇಳಿದರೆ, ನೀವೀಗ ಕಡಬ ಅಂತ ಹೇಳಿದ್ರಿ, ಕಡಬದಲ್ಲಿ ತುಂಬ ಜನರು ಮಾಡಿದ್ದಾರೆ. ಆದ್ದರಿಂದ ಅಲ್ಲಿ ಕೂಡ ಒಂದು, ಈಗ ನಾವು ಈಗಾಗಲೇ ಸುಳ್ಯ ಅಧ್ಯಕ್ಷರಿಗೆ ಕೂಡ ಹೇಳಿದ್ದೇವೆ, ನೀವು ಈ ತಿಂಗಳಲ್ಲೇ ನೀವು ಆಂದೋಲನ ಸ್ಟಾರ್ಟ್ ಮಾಡಬೇಕನ್ನುವಂಥದ್ದು.
ಅದರಿಂದ ಅಲ್ಲಿ ಕೂಡ ಸ್ವಾವಲಂಬಿತ ಅಂತ ಇದ್ದಾರೆ, ಅವರಿಗೆ ನಾವು ಹೇಳಿದ್ದೇವೆ ನಮ್ಮ ಅಧ್ಯಕ್ಷರಿಗೆ. ಅದರಿಂದ ಅಲ್ಲಿ ಕೂಡ ಅಲ್ಲಿ ಆಂದೋಲನ ಮಾಡ್ತೀವಿ. ನಿಮ್ಗೆ ಎಲ್ಲಿಯಾದರೂ ಅರ್ಜಿ ಕೊಡ್ಲಿಕ್ಕೆ ಆಗದಿದ್ರೆ ಅವರು ಮಾಡುವಾಗ ಅಲ್ಲಿ ನೀವು ಈಸಿಯಾಗಿ ಸುಲಭವಾಗಿ ಮಾಡಿಕೊಳ್ಬೋದು. ವಂದನೆಗಳು ಮೋಹನ್ ರಾವರೇ ಕಡಬದಿಂದ ಮಾತನಾಡಿದ್ದಕ್ಕೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬಹಳ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದರು. ಅಂದರೆ ಸರ್ಕಾರ ಕಾರ್ಮಿಕರು ಅಥವಾ ಕಾರ್ಮಿಕರ ವರ್ಗ ಕುಟುಂಬದವರು ಮಕ್ಕಳು ಒಂದು ಮರ್ಯಾದೆಯುತ ಜೀವನವನ್ನು ನಡೆಸಬೇಕೆನ್ನುವಂತಹ ಉದ್ದೇಶದಿಂದ ಅವರಿಗೆ ಹಲವು ಸೌಲಭ್ಯಗಳನ್ನು ಕೊಟ್ಟಿದೆ. ಆದರೆ ಆ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ನಾವು ಎಷ್ಟು ಸಫಲರಾಗಿದ್ದೇವೆ ಎನ್ನುವಂತಹ ಚಿಂತನೆಯೊಂದಿಗೆ ಇಂಟಕ್ ಕಾರ್ಮಿಕರಿಗಾಗಿ ಈ ಸೌಲಭ್ಯದ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಅಭಿಯಾನದ ಬಗ್ಗೆ ನಾವು ಮಾತುಕತೆ ಮತ್ತಷ್ಟು ಮುಂದುವರಿಸಲಿಕ್ಕಿದೆ. ಈಗ ಒಂದು ಸಣ್ಣ ವಿರಾಮ.
ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರದ ಮಾತುಕತೆಯಲ್ಲಿ ಇಂಟಕ್ ಇದರ ಸದಸ್ಯತನ ಅಭಿಯಾನ ಮತ್ತು ಮಾಹಿತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂಟಕ್ನ ಅಧ್ಯಕ್ಷರಾಗಿ ಶ್ರೀಯುತ ಹರೀಶ್ ರಾವ್ ಮಡ್ಯಾರ್ ಇವರು ಅಧ್ಯಕ್ಷತೆಯ ಹೊಣೆಗಾರಿಕೆಯನ್ನು ವಹಿಸಿದ ನಂತರ ಇಂಟಕ್ಕಿನ ಇಲ್ಲಿ ಬಹಳವಾದಂತಹ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ಸಕ್ರಿಯವಾಗಿ ಪ್ರತಿದಿನವೂ ಕಾರ್ಮಿಕರನ್ನು ಸಂಘಟಿಸುವಂತಹ ಅವರ ಮನವನ್ನು ತಲುಪುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಶ್ರೀಯುತ ಹರೀಶ್ ರಾವ್ ಮಡ್ಯಾರ್ ಅವರು. ಅದಕ್ಕೆ ಮುಖ್ಯವಾಗಿ ಇಲ್ಲಿಯ ಶಾಸಕರು ಶ್ರೀಯುತ UT ಖಾದರ್ ಅವರ ಬೆಂಬಲ ಮತ್ತು ಎಲ್ಲ ಪಕ್ಷದ ವರಿಷ್ಠರ ಬೆಂಬಲ, ವಿಶೇಷವಾಗಿ ಕಾನೂನು ಸಲಹೆಗಾರರಾಗಿ ಅತ್ಯಂತ ಹೋರಾಟಗಾರರಾಗಿ ನಾವು ಕಂಡಂತಹ ಒಬ್ಬ ವ್ಯಕ್ತಿ, ವಕೀಲರಾಗಿ ಹೆಸರು ಗಳಿಸಿದಂತಹ ಶ್ರೀಯುತ ದಿನಕರ್ ಶೆಟ್ಟಿ ಅವರು, ಇಂತಹವರ ಮಾರ್ಗದರ್ಶನದಲ್ಲಿ ಈ ಅಭಿಯಾನ ನಡೀತಾ ಇದೆ. ಈ ಅಭಿಯಾನದ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿಸಿದರು. ಆದರೂ ಕೂಡ ಈ ಮಾತುಕತೆಯನ್ನು ಮುಂದುವರಿಸ್ತಾ ಇದೀಗ ಒಂದು ಅಭಿಯಾನ ಯಶಸ್ವಿ ಆಗಬೇಕಿದ್ರೆ ಕೇವಲ ಹರೀಶ್ ರಾವ್ ಒಬ್ಬರು ಕೆಲಸ ಮಾಡಿದರೆ ಸಾಕಾಗುವುದಿಲ್ಲ. ನಿಮ್ಮ ಬಲಿಷ್ಠವಾದ ಪಡೆ, ನೀವು ಹೇಳಿದ್ರಿ ಈಗ ಮಂಗಳೂರು ವಿಧಾನಸಭಾದಲ್ಲಿ ನೀವು 2 ಬ್ಲಾಕ್ಗಳಾಗಿ ಇಂಟಕ್ಗಳನ್ನು ಮಾಡಿದ್ದೀರಿ, ಅದರೊಟ್ಟಿಗೆ ಯುವ ವಿಭಾಗ ಇದೆ, ಇದರ ಒಟ್ಟೊಟ್ಟಿಗೆ ನಿಮ್ಮ ಮೂಲ ಇದಾದಂತಹ ಬ್ಲಾಕ್ ಕಾಂಗ್ರೆಸ್ಗಳು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದೆ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಇದೆ, ಇವರೆಲ್ಲ ಸಹಕಾರ ಹೇಗಿದೆ? ಒಟ್ಟು ಎಷ್ಟು ಗ್ರಾಮಗಳು ಈ ವ್ಯಾಪ್ತಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಒಳಗೊಂಡಿವೆ? ಸರ್, ಮೊದಲು ಹೇಳಬೇಕಾದ್ರೆ ಈ ಅಭಿಯಾನಕ್ಕೆ ಮೂಲ ಕಾರಣ ನಮ್ಮ ಕ್ಷೇತ್ರದ ಶಾಸಕರಾದ UT ಖಾದರ್ ಸರ್ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಕೇಶ್ ಮಲ್ಲಿ ಸರ್ ಇವರ, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಇಂಟಕ್ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ ಇವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಶಾಸಕರು ನಮಗೆ ಕೆಲವು ಮಾಹಿತಿಯನ್ನು ನೀಡ್ತಾ ಇದ್ದರು. ನನಗೆ ಈ ಅಭಿಯಾನ ಸ್ಟಾರ್ಟ್ ಮಾಡೋ ಮೊದಲು ರಾಕೇಶ್ ಮಲ್ಲಿ ಸರ್ ಹಾಗೂ ಖಾದರ್ ಸರ್ ಹತ್ರ ಇವರು ನಾವು ಮಾತಾಡ್ತಾ ಇದ್ದೇವೆ ಯಾವ ರೀತಿ ಮಾಡೋದು. ಇವರೆಲ್ಲ ಡೈರೆಕ್ಷನಲ್ಲಿ ಇವರೇ ಕೊಟ್ಟದ್ದು. ನಾವು ಅಧ್ಯಕ್ಷನೊಂದು ನಿಮಿತ್ತ ಮಾತ್ರ. ನಮ್ಮೊಟ್ಟಿಗೆ ಈಗ ಯೂತ್ ಇಂಟೆಕ್ ಇದೆ, ಈಗ ನಮ್ಮ ಕಮಿಟಿ ಇದೆ, ಈಗ ಬ್ಲಾಕ್ ಕಮಿಟಿ ಇದೆ ಇಂಟೆಕ್ನಲ್ಲಿ, ಅದೇ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಇವರೆಲ್ಲ ನಮಗೆ ತುಂಬ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದ್ದಾರೆ. ಇಲ್ಲದಿದ್ದರೆ ಕೇವಲ ನಮ್ಮಿಂದ ಇಡೀ ಕ್ಷೇತ್ರವನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದನೇದಾಗಿ ಈಗ ಬ್ಲಾಕಿನ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವರು ಯಾವಾಗಲೂ ಕೂಡ ನಾವು ಯಾವತ್ತೂ ಫೋನ್ ಮಾಡಿದಾಗ ನಮಗೆ ಮಾಹಿತಿ ನೀಡ್ತಾ ಇದ್ರು, ಈ ರೀತಿ ಮಾಡಿ ಅಂತ ಹೇಳ್ತಾ ಇದ್ರು. ನಾವು ಕೂಡ ಅವರ ಯಾವುದೇ ಕಾರ್ಯಕ್ರಮಕ್ಕೆ ಸಹ ನಾವು ನಮ್ಮ ಪಕ್ಷದ ಸಂಘಟನೆಯ ಕಾರ್ಯಕರ್ತರು ಕೈ ಜೋಡಿಸ್ತೇವೆ. ಅದೇ ರೀತಿ ಮುಡಿಪು ಬ್ಲಾಕ್ನಲ್ಲಿ ಇವರು ಅಲ್ಲಿನ ಬ್ಲಾಕಿನ ಅಧ್ಯಕ್ಷರಿದ್ದಾರೆ ಪ್ರಶಾಂತ್ ಕಾಜವ್, ಅವರು ಕೂಡ ನಮಗೆ ಸಂಪೂರ್ಣವಾದ ಬೆಂಬಲ ನೀಡಿದ್ದಾರೆ. ಇವಾಗ ನಾವೀಗ ಉಳ್ಳಾಲ ಬ್ಲಾಕಿಂದ ನಾಳೆಯಿಂದ ಪ್ರಾರಂಭ ಮಾಡಿದ್ದೇವೆ, ಉಳ್ಳಾಲ ನಗರಸಭೆಯಿಂದ ಮಾಡಿದ್ದೇವೆ. ಒಟ್ಟು ಆಗಲೇ ಹೇಳಿದಾಗೆ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುಡಿಪು ಬ್ಲಾಕಿನಲ್ಲಿ 8 ಗ್ರಾಮ, ಅದೇ ರೀತಿ 13 ಗ್ರಾಮ ಉಳ್ಳಾಲ ಬ್ಲಾಕಿನಲ್ಲಿದೆ. ಈ ಗ್ರಾಮ ಮಟ್ಟದಲ್ಲಿ ಪ್ರತಿ ಮನೆಗೆ ಸಹ ರೀಚ್ ಆಗುವಂಥ ಒಂದು ಕಾರ್ಯಕ್ರಮ ಅಭಿಯಾನ ಇದು. ನೀವು ಹೇಳಿದಾಗೆ ಸಾಧ್ಯವಂತ ನಿಜವಾಗಿ ಇದು ತುಂಬ ಕಷ್ಟದ ಕೆಲಸ. ಯಾಕಂದರೆ ನಾವು ಒಮ್ಮೆ ಮಾಡಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಕೊಂಡೋಗೋದು ಕೆಲಸ ನಮ್ಮದು. ಅಲ್ಲ, ನಾವು ಕಂಡ ಅನುಭವ ಹೇಗೆ ಅಂತ ಹೇಳಿದರೆ, ಸಂಘಟನೆಗಳು ಹೆಚ್ಚಾದ ಹಾಗೆ ಆ ಸಂಘಟನೆಗಳ ಒಳಗೆ ಪ್ರತಿಷ್ಠೆಯ ಪ್ರಶ್ನೆ ಬರ್ತದೆ ಹೊರತು ಕೆಲಸ ಆಗುವುದು ಕಡಿಮೆ. ಹಾಗಾಗಿ ಒಬ್ಬ ಪಕ್ಷದ ಅಧ್ಯಕ್ಷವೋ ಇನ್ನೊಂದು ಜವಾಬ್ದಾರಿ ತಗೊಂಡ ನಂತರ ಎಲ್ಲರನ್ನು ಒಟ್ಟು ಮಾಡುವಂತಹ ಒಂದು ಸಾಮರ್ಥ್ಯ ಅದು ವಿಶೇಷವಾಗಿ ಬೇಕು. ಇಲ್ಲಿ ನಾವೀಗ ನಮ್ಮ ಸ್ಟುಡಿಯೋಗೆ ನಾನು ಒಬ್ಬ ದಿನಕರನ್ ಇಬ್ಬರು ಬಂದಿರ್ಬೋದು. ಈಗ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಯಾವ ಗ್ರಾಮದಲ್ಲಿ ಯಾವ ರೀತಿ ನಾವು ಈಗ ಒಟ್ಟಿಗೆ ಸೇರಿ ಮಾತುಕತೆ ಮಾಡಿಸಿ ಅದೇ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಆ ಗ್ರಾಮದಲ್ಲಿ ಈಗ ಒಂದು ಕೋಟೆಕರ್ ಅಂತ ಗ್ರಾಮ ಇದ್ದರೆ, ಆ ಗ್ರಾಮದ ನಮ್ಮಲ್ಲಿ ಯಾರು ವರ್ಕರ್ ಇದ್ದಾರೆ, ಪದಾಧಿಕಾರಿಗಳಿದೆ, ಅವರ ಫೋನ್ ನಂಬರ್ 4-5 ಜನದ ಫೋನ್ ನಂಬರ್ ಹಾಕಿ ಇಡೀ ಏರಿಯಾಕ್ಕೆ ನಾವು ಒಂದು ನೋಟಿಸ್ ಕೊಟ್ಟು ಪ್ರಚಾರ ಮಾಡುವಂಥ ವಾಟ್ಸಪ್ ರೀತಿಯಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಆಗೋ ರೀತಿಯಲ್ಲಿ. ಯಾಕಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದು ಇಡೀ ಕ್ಷೇತ್ರ ನಮಗೆ ಅಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವರ ನೇತೃತ್ವದಲ್ಲಿ ಕೋಟೆಕರ್ನ ಅಧ್ಯಕ್ಷ, ಇಂಟೆಕ್ನ ಅಧ್ಯಕ್ಷ ಇರ್ಬೋದು, ಕಾಂಗ್ರೆಸ್ ಪದಾಧಿಕಾರಿಗಳಿದ್ದಾರೆ, ಅವರ ನೇತೃತ್ವದಲ್ಲಿ ಅವರೇ ರೀತಿ ಕೆಲಸ ಮಾಡೋ ರೀತಿಯಲ್ಲಿ ಈಗ ನಮ್ಮ ಪ್ಲಾನಿಂಗ್ ಆದದ್ದು. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಅವರವರು ಸಕ್ರಿಯ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಎಲ್ಲರಿಗೆ ಹಂಚಿಕೊಡುವಂತ ಆತ್ಮೀಯ ವೀಕ್ಷಕ ಬಂದರೆ ಈ ಮಾತುಕತೆಯಲ್ಲಿ ನಿಮಗೆ ಮತ್ತಷ್ಟು ವಿಷಯಗಳನ್ನು ಏನಾದರೂ ಅಭಿಪ್ರಾಯ, ಸಲಹೆ, ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ರೆ ನಮ್ಮ ದೂರವಾಣಿ ಸಂಖ್ಯೆ ನಿಮ್ಮ ಪರದೆಯ ಮೇಲೆ ಬರ್ತಾ ಇದೆ. 0824298765 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಪ್ರಶ್ನೆಗಳಿದ್ದರೆ, ಅದರಲ್ಲೂ ವಿಶೇಷವಾಗಿ ಕಾರ್ಮಿಕ ಸಂಘಟನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದರೆ ಕೇಳಬಹುದು. ಇದೀಗ ನಮ್ಮೊಂದಿಗೆ ದಿನಕರ್ ಶೆಟ್ಟಿ ಅವರಿದ್ದಾರೆ, ಕಾನೂನು ಸಲಹೆಗಾರರಾಗಿ. ಅವರು ಈ ಸಂಘಟನೆಗೆ ಕಾರ್ಮಿಕ ಸಂಘಟನೆಗೆ ಬಹಳಷ್ಟು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಈಗ ಇಂಟಕ್ ಒಂದು ಕಾರ್ಮಿಕ ಘಟಕ. ನೀವು ಹೇಳಿದ ಹಾಗೆ ಕಾರ್ಮಿಕ ಅಂತ ಹೇಳಿದ ಕೂಡಲೇ ಅವರೊಂದು ದುಡಿಯುವ ವರ್ಗ. ಅವರಿಗೆ ದುಡಿಯುವುದು ಬಿಟ್ಟರೆ ಬೇರೆ ಏನು ಆಲೋಚನೆ ಇರುವುದಿಲ್ಲ. ಸೌಲಭ್ಯಗಳು
ಸಿಗ್ತದೆ ಇಲ್ವೋ ಗೊತ್ತಿಲ್ಲ. ದುಡ್ದದಕ್ಕೆ ಪ್ರತಿಫಲ ಬೇಕು ಎನ್ನುವಂತಹ ಒಂದು ವರ್ಗ ಅದು. ಅಂತಹ ವರ್ಗಕ್ಕೆ ಸೌಲಭ್ಯಗಳನ್ನು ಮುಟ್ಟಿಸುವಂತಹ ಸಂದರ್ಭದಲ್ಲಿ ಈ ಇಂಟಕ್ಕಿನ ಬದ್ಧತೆಗಳು ಏನು? ನೋಡಿ, ಇದು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರನ್ನು ನಾವು ಬೆನ್ನೆಲುಬು ಅಂತ ಹೇಳ್ತಾರೆ. ಯಾವಾಗ ಬೆನ್ನೆಲುಬಾಗಿರ್ತಕ್ಕಂಥವರನ್ನು ಸರ್ಕಾರ ಅದೇ ರೀತಿ ಪೋಷಣೆ ಮಾಡಬೇಕು. ಆದ್ದರಿಂದ ಸರ್ಕಾರ ಇಂಥದ್ದೇ ಸೌಲಭ್ಯಗಳನ್ನು ಕೊಟ್ಟಿದೆ. ಅದನ್ನು ಜನರಿಗೆ 100% ಮುಟ್ಟಿಸ್ತಕ್ಕಂಥ ಒಂದು ಬದ್ಧತೆ ಇಂಟಕ್ನ ವತಿಯಿಂದ ಆಗಬೇಕನ್ನುವಂಥದ್ದು ನಮ್ಮ ನಿಲುವು ಒಂದು. ಎರಡನೇದು, ನಾವು ಎಲ್ಲಿ ಕೂಡ ರಾಜಿ ಮಾಡಿಕೊಳ್ತಕ್ಕಂಥ ವಿಚಾರ ಇಲ್ಲ. ನಮ್ಮ ಕಾರ್ಮಿಕ ವಿಚಾರಕ್ಕೆ ಬಂದಾಗ, ಕಾರ್ಮಿಕರಿಗೆ ದೌರ್ಜನ್ಯ ಆದಾಗ, ಅದು ಯಾರೇ ಆಗಿರಲಿ, ನಾವು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥ ನಿಲುವನ್ನು ನಾವು ಸ್ಪಷ್ಟವಾಗಿ ಇವತ್ತು ಮಂಗಳೂರಿನಲ್ಲಿ ಸ್ಥಳೀಯರಿಗೆ ಉದ್ಯೋಗ ಬೇಕು ಅಂತ ನಾನೀಗ ಇಂಟಕ್ಕಿಗೆ ಬಂದು 11 ವರ್ಷ ಆಯಿತು. ನಾನು ಈ ಸಂಘಟನೆ ಇದಕ್ಕೆ ಬಂದು. ಆದ್ದರಿಂದ ನಾವು ಈ ಅವಧಿಯಲ್ಲಿ ಎಲ್ಲೆಲ್ಲಿ ಈಗ SEZ ಇರ್ಬೋದು ಅಥವಾ MRPL ಇರ್ಬೋದು, ಇದು ನಾವು ಈಗದ್ದು ಕೂಗಲ್ಲ. ನಾನು ವಿದ್ಯಾರ್ಥಿ ದಶೆಯಲ್ಲಿ ಇರುವಾಗಲೇ ನಮ್ಮ ವಿದ್ಯಾರ್ಥಿಗಳ ಒಂದು ಯಾವ ರೀತಿ ಕಷ್ಟಪಡ್ತಾರೆ ಅಂತಕ್ಕಂಥದ್ದು ನನಗೆ ಇಂಚು ಗೊತ್ತುಂಟು. ವಿದ್ಯಾರ್ಥಿ ಸಂಘಟನೆ ಆದ್ದರಿಂದ ಅಂತ ನಾವು ಒಂದು ಹೋರಾಟಗಾರರಾಗಿ ಸಾಮಾಜಿಕ ಹೋರಾಟಗಾರರಾಗಿರುವ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಯಾರು ಈಗ ಒಂದು ಬಿಹಾರದಿಂದ ಬಂದು ಇಲ್ಲಿ ವಿದ್ಯೆ ಕಲೀಲಿ, ಅವರಿಗೂ ಕೆಲಸ ಕೊಡಬೇಕು. ಇಲ್ಲಿ ಯಾರು ಕಲ್ತಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡಲ್ಲಿ ಯಾರು ಕಲ್ತಿದ್ದಾರೆ ಅವರಿಗೆ ಕೆಲಸ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇಲ್ಲ ನೀವು ಇಲ್ಲಿಯವರಿಗೆ ಕೊಡಿ, ಇಲ್ಲ. ನೋಡಿ, ಇವತ್ತು ನಮ್ಮ ಒಬ್ಬರು ವಿದ್ಯಾರ್ಥಿ ಇದ್ದಾರೆ ನಮ್ಮ ಇದರಲ್ಲಿ, ಅವರು ನಮ್ಮ ರಾಜಸ್ಥಾನದಲ್ಲಿಂದ, ಅವರು 3 ವರ್ಷ ಇದ್ದದ್ದು 2 ವರ್ಷದಲ್ಲಿ ತುಳು ಕಲ್ತಿದ್ದಾರೆ. ಆ ಹುಡುಗ 2 ವರ್ಷದಲ್ಲಿ ತುಳು ಕಲ್ತಿದ್ದಾರೆ. ಅವನ ವಿದ್ಯಾಭ್ಯಾಸ ಫುಲ್ ಇಲ್ಲೇ. ಆದ್ದರಿಂದ ಇಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಾರೆ ಅವರಿಗೆ ಈ ವಿಚಾರದಲ್ಲಿ ಕೂಡ ದೊಡ್ಡ ಆಂದೋಲನ ಮಾಡಬೇಕು. ಅದರ ನಡುವಿನಲ್ಲಿ ಬೇರೆಯವರೆಲ್ಲ ನೇತೃತ್ವ ವಹಿಸ್ತಾ ಇದ್ದಾರೆ. ನಾವು ಮೊದಲೇ ಇದರ ಬಗ್ಗೆ ನಮ್ಮ ಕೆಲವು ಮನವಿ ಇದೆ. ನಮ್ಮ ಸರ್ಕಾರ ಬಂದಾಗ ಕೂಡ, ಬೇರೆ ಸರ್ಕಾರ ಬಂದಾಗ ಕೂಡ ಕೆಲವು ಮನವಿ ಕೊಟ್ಟಿದ್ದೇವೆ. ಆದ್ದರಿಂದ ಭಾಳ ವ್ಯವಸ್ಥಿತವಾಗಿ ಈ ದಿಶೆಯಲ್ಲಿ ಉದ್ಯೋಗ ನೀಡುವ ದೃಷ್ಟಿಯಲ್ಲಿ ನಮ್ಮ ಇಂಟಕ್ನ ಬದ್ಧತೆ ಭಾಳ ಪರ್ಫೆಕ್ಟ್ ಆಗಿದೆ. ಆದ್ದರಿಂದ ಮತ್ತೆ ಒಂದು ನಮ್ಮ ಈ ಲಾಸ್ಟ್ ನಿಮಗೆ ಕೊರೋನಾ ಟೈಮಲ್ಲಿ ಎಲ್ಲರನ್ನ ವಾರಿಯರ್ಸ್ ಅಂತ ಕೆಲವರನ್ನೆಲ್ಲ ಹೇಳಿದರು, ನರ್ಸ್, ಡಾಕ್ಟರ್ಸ್, ಅವರು ಇವರು ಅಂತ. ನೋಡಿ, ಇವತ್ತು ನಮ್ಮ ಗೂಡ್ಸ್ ವರ್ಕರ್ಸ್ ಇರ್ಬೋದು ಅಥವಾ ಈ ಅಕ್ಕಿಯನ್ನೆಲ್ಲ ಲೋಡ್ ಮಾಡೋದು ಎಲ್ಲ ಇಂಟಕ್ನ ಅಂಡರಲ್ಲಿ ಇರ್ತಕ್ಕಂಥ ಕಾರ್ಮಿಕರು. ಹೌದು, ಇವತ್ತು ನೋಡಿ, ಯಾವುದೇ ಒಂದು ಅವರಿಗೆ ಏನಾದರೂ ಸೌಲಭ್ಯ ಇಲ್ಲ. ಈ ರೀತಿಯ ವ್ಯವಸ್ಥೆಗಳಾಗ್ತದೆ. ಇಂಥದ್ದು ನಾವು ಅದೇ ಟೈಮಲ್ಲಿ DC ಅವರಿಗೆ ನೋಡಿ ಸರ್, ಈ ರೀತಿ ಅವರು ಈಗ ನಾವೆಲ್ಲ ತಿಂತಕ್ಕಂಥದ್ದನ್ನು ಎಲ್ಲ ಎಲ್ಲೆಲ್ಲಿ ಮುಟ್ಟಿಸ್ಬೇಕಲ್ಲಿ ಆ ಒಂದು ಬೆವರನ್ನು ಸುರಿದು ಮಾಡ್ತಕ್ಕಂಥದ್ದವರು ಕಾರ್ಮಿಕರು. ಅವರಿಗೆ ಆ ಸೌಲಭ್ಯ ಸಿಗಬೇಕನ್ನೋದ್ರಷ್ಟೇ ನಮ್ಮ ಬದ್ಧತೆ ಇದೆ. ಅಂತೂ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ನಮ್ಮ ಕಾರ್ಮಿಕ ಮಕ್ಕಳು ಜೈಲಿಗೆ ಹೋಗಬಾರ್ದು, ಯಾವುದೇ ಒಬ್ಬ ಕಾರ್ಮಿಕ ಮಗಳು ಕ್ರಿಮಿನಲ್ ಜಗತ್ತಿಗೆ ಹೋಗಬಾರ್ದು. ಎಲ್ಲಿಯೂ ಕೂಡ ಒಂದು ಆದರ್ಶ ಯುವಕನಾಗಿರಬೇಕು. ನೀನು ನಿನ್ನ ವ್ಯಕ್ತಿತ್ವ ಬೆಳವಣಿಗೆಗೆ ಏನಾಗಬೇಕು, ಇಂಟಕ್ ಬದ್ಧತೆ ಇದೆ. ಏನು ಬೇಕಾದರೂ ಮಾಡ್ತದೆ, ಯಾವುದೇ ರೀತಿಯಲ್ಲಿ. ನಾವು ತಿಂಗಳಿಗೆ ಒಂದೊಂದು ಕಾರ್ಯಾಗಾರ ಮಾಡ್ತೇವೆ, ನೀವು ಮಾಡಿ. ನಾವು ಇವತ್ತು ಅಕ್ಕಿ ವಿತರಣೆ ಮಾಡ್ತೇವೆ. ನಾವು ಇವತ್ತು ಟೌನ್ ಹಾಲಲ್ಲಿ ಸಾಧಾರಣ ಆಯಿತು ಕಾಂಗ್ರೆಸ್ ಸಂಸ್ಥಾಪನಾ ದಿನಕ್ಕೆ ಸುಮಾರು 2,000 ಜನರಿಗೆ ಕೊಟ್ಟೆವು. ಅದು ನಾವೇನೋ ಸಾಧನೆ ಮಾಡಿದ್ದೇವೆ ಅಂತಲ್ಲ, ನಮ್ಮ ಕಾರ್ಮಿಕರು. ಇವತ್ತು ನೋಡಿ, ಒಂದು ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ವಿ, ಇವತ್ತು ಗೌರ್ಮೆಂಟ್ ಕೊಡ್ತಾ ಇದೆ. ಆದರೂ ಜನರಿಗೆ ಆ ರೀತಿಯ ಒಂದು ಇದಿದೆ. ಇದನ್ನೆಲ್ಲ ಜನರಿಗೆ ಕರೆ ಇದೆ ನೋಡುವ. ಹಲೋ 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 ಹಲೋ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಿಮ್ಮ ಹೆಸರು ಹೇಳಿ. ಕೃಷ್ಣಪ್ಪ ಕೆಸಿ ರೋಡ್ ಅಂತ. ಕೃಷ್ಣಪ್ಪ ಶೆಟ್ಟಿ ರೋಡು, BC ರೋಡು. ಹೇಳಿ, ಏನು ಪ್ರಶ್ನೆ ನಿಮ್ಮದು? ಉಳ್ಳಾಲ ವಲಯ ಸಮಿತಿ ಅಧ್ಯಕ್ಷ ಆಗಿದ್ದೇನೆ. ಹಾ ಸರ್, ಇದೇನು ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯಿಂದ ಕಿಟ್ ಬಂತು, ಇದರ ವಿತರಣೆ ಏನ್ ನಡೀತು, ಇದು ಸಂಪೂರ್ಣ ಅಸಮರ್ಪಕ ಮತ್ತು ಅವ್ಯವಸ್ಥೆಯ ಆಧಾರ. ಈ ಕೊಟ್ಟಂತ ಕಿಟ್ಗಳಿದೆಯಲ್ಲ, 300 ಗ್ರಾಮದ ಅಲ್ಲಿ ಪ್ರತಿಭಟನೆಯನ್ನ ಸಹ ನಾವು ಮಾಡಿದ್ವಿ ನಮ್ಮ ಕಾರ್ಮಿಕ ಸಂಘಟನೆಗಳ ಜೊತೆ ಸೇರಿ. 300 ಗ್ರಾಮದಲ್ಲಿ ಹೆಚ್ಚು ಕಡಿಮೆ 500 ಕಟ್ಟಡ ಕಾರ್ಮಿಕರಿದ್ದಾರೆ. ಅಲ್ಲಿ 100 ಚಿಲ್ಲರೆ ಕಿಟ್ಗಳನ್ನ ವಿತರಣೆ ಮಾಡಲಾಯಿತು.
ಹಲಪಾಡಿ ಗ್ರಾಮದಲ್ಲೂ ಅಷ್ಟೇ 250ಕ್ಕಿಂತ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ. ಕುಲಮೊಗರ ಗ್ರಾಮದಲ್ಲೂ 250ಕ್ಕಿಂತ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ. ಇಲ್ಲೆಲ್ಲ 100 ಚಿಲ್ಲರೆ ಕಿಟ್ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕಟ್ಟಡ ಕಾರ್ಮಿಕರ ನಡುವೆ ಗೊಂದಲಗಳು ಸೃಷ್ಟಿ. ನನಗೆ ಯಾಕೆ ಸಿಗ್ಲಿಲ್ಲ, ನಿನಗೆ ಯಾಕೆ ಸಿಕ್ತು ಅಂತ. ಇದು ವಿತರಣೆ ಯಾವ ರೀತಿ ನಡೀತು ಅಂತ ಕಾರ್ಮಿಕ ಮಂಡಳಿಗೆ ಹೋಗಿ ನಾವು ಕೇಳಿದ್ರೆ ಅಲ್ಲಿ ನೇರವಾಗಿ ಹೇಳ್ತಾರೆ, ಈ ಫಲಾನುಭವಿಗಳ ಪಟ್ಟಿಯನ್ನ ಶಾಸಕರ ಮುತುವರ್ಜಿಯಲ್ಲಿ ಮಾಡಲಾಯಿತು ಅಂತ. ಅದು ಯಾವ ಮಾನದಂಡಗಳನ್ನ ಇಟ್ಕೊಂಡು ಮಾಡಿದ್ರು ಅಂತ ಗೊತ್ತಿಲ್ಲ. ಈಗ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದಂತ ಪರಿಹಾರಕ್ಕಿಟ್ಟು ಈ ಮುಂಚೆ ಸೈಬರ್ಗಳಲ್ಲಿ ನೋಂದಣಿ ಮಾಡ್ಕೊಂಡಿದ್ರು ಈ ಕಾರ್ಯಕರ್ತರು, ಕಟ್ಟಡ ಕಾರ್ಮಿಕರು ಅಲ್ದಿದ್ದವರು. ಏನು ಲಾಸ್ಟ್ ಟೈಮ್ ಕೋವಿಡ್ ಪರಿಹಾರ ನಿಧಿ ಬಂತು, ಆ ಒಂದು ಅಲೆಯಲ್ಲಿ ಇದ್ದಬದ್ದವ್ರನ್ನೆಲ್ಲ ತಗೊಂಡೋಗಿ ಕಟ್ಟಡ ಕಾರ್ಮಿಕರು ಅಂತ ನೋಂದಣಿ ಮಾಡುವಂತ ಪ್ರಕ್ರಿಯೆ ನಡೀತು. ಅವರು ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಲ್ಲ. ಆ ಬಗ್ಗೆ ಕ್ರಾಸ್ ಚೆಕ್ ನಡೀಲಿಲ್ಲ. ನಾವು ಮಂಡಳಿಯನ್ನ ಇವತ್ತು ಒತ್ತಾಯ ಮಾಡೋದು ಅದೇ. ನೋಂದಣಿ ಮಾಡಿದ್ಯಾರದು? ನೋಂದಾವಣಿ ಮಾಡಿದ್ದು ಕಳೆದ ವರ್ಷ ನೋಂದಾವಣಿ ನಡೀತಲ್ಲ, ನೋಂದಣಿ ಹೇಳಿದ್ರಿ ಇದ್ದ ಬದ್ದವರನ್ನೆಲ್ಲ ಕೊಂಡೋಗಿ ಕಟ್ಟಡ ಕಾರ್ಮಿಕರಂತ ನೋಂದಣಿ ಮಾಡಿದ್ರು ಅಂತ ಹೇಳಿ ನೋಂದಣಿ ಮಾಡಿದ್ರು. ಅದು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, ಬಿಜೆಪಿ ಕಾರ್ಯಕರ್ತರು ಇರ್ಬೋದು. ಅಲ್ಲ ಕೃಷ್ಣರವರೇ, ಏನ್ ಗೊತ್ತಾ, ಈಗ 4 ವರ್ಷದ ಮೊದಲೇ ನಾವು ಇದರ ಬಗ್ಗೆ ಮನವಿ ಕೊಟ್ಟಿದ್ದೇವೆ. ನಿಜವಾದ ಕಟ್ಟಡ ಕಾರ್ಮಿಕರು ಯಾರು, ಅವರಿಗೆ ಮಾತ್ರ ಕಾರ್ಮಿಕರಿಗೆ ಸೌಲಭ್ಯ ಸಿಗ್ಬೇಕನ್ನುವ ನಿಲುವನ್ನ ಇಂಟಕ್ ಯಾವಾಗಲೂ ಅದನ್ನ ಫಾಲೋ ಮಾಡ್ತಾನೆ ಇದೆ. ಇವತ್ತು ಬೇಕಾದ್ರೆ ನೀವು ಕಾರ್ಮಿಕ ಆಫೀಸರನ್ನ ಕೇಳಿ, ಅವ್ರಿಗೆ ಮೊದಲವರ ಬಾಯಲ್ಲೇ ಬರುದು ಇಂಟಕ್. ಅವ್ರು ಹೇಳ್ತಾ ಇದ್ದಾರೆ ಬೇರೆಯವರು ಈಗ ಅಲ್ಲದವರೆಲ್ಲ ಆಗ್ತಾರೆ. ಆದ್ರಿಂದ ಈಗದೊಂದು ನಿಯಮ ಇದೆ, ಅದು ಬಹಳ ಕಟ್ಟುನಿಟ್ಟು. ಈಗ ಯಾರು ಆಫೀಸರ್ ಇದ್ದಾರೆ ಬಹಳ ಕಟ್ಟುನಿಟ್ಟಾಗಿ ಯಾರಿಗೆ ಸಿಗ್ಬೇಕು. ಈಗ ಕಿಟ್ಟಿನ ಬಗ್ಗೆ ತಾವು ಹೇಳಿದ್ರಿ, ಕಿಟ್ಟು ಹೇಗೆ ಕೊಡ್ತಾರಂತ ಹೇಳಿದ್ರೆ ಇದು ಸರ್ಕಾರದ ಮೂಲಕ ಕೊಡ್ತಕ್ಕಂಥ ಕಿಟ್ಟು. ಇದು ಏನಾಗ್ತದೆ ಅಂತ ಹೇಳಿದ್ರೆ ಯಾರು ಫಲಾನುಭವಿಗಳಿದ್ದಾರೆ ಅವರ ಲಿಸ್ಟ್ ಇದೆ. ಎಲ್ಲಿದೆ? ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ. ಆ ಬದ್ಧತೆ ಮೇಲೆಗೆ ಶಾಸಕರು ಮಾಡಿರ್ಬೋದು. ಆ ಹಂಚಿಕೆಯಲ್ಲಿ ಯಾರ್ಯಾರಿಗೆ ಸಿಗಬೇಕು ಆ ಸಿಗುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಈಗ ಯಾವುದೇ ಒಂದು ವ್ಯವಸ್ಥೆ ಮಾಡುವಾಗ ಅದಕ್ಕೊಂದು ಜವಾಬ್ದಾರಿಯುತ ಒಂದು ಜನರನ್ನು ಮಾಡ್ತಿರ್ತಾರೆ. ಅಲ್ಲಿ ವ್ಯತ್ಯಾಸ ಆಗಿರ್ಬೋದು, ಈ ರೀತಿಯ ಒಂದು ಅವ್ಯವಸ್ಥೆ ಆಗಿರ್ಬೋದು. ಬಟ್ ಈ ವಿಚಾರದಲ್ಲಿ ಯಾವುದೇ ಒಬ್ಬ ಕಾರ್ಮಿಕ ಆಗಲಿ, ಕಾರ್ಮಿಕರು ಒಂದು ಗ್ರಾಮದಲ್ಲಿ 500 ಕಟ್ಟಡ ಕಾರ್ಮಿಕರು 250 ಕಾರ್ಮಿಕರು ನೋಂದಣಿ ಆಗಿದ್ರೆ ಅಂಥವ್ರು ಎಲ್ರಿಗೂ ಕೊಡ್ಲಿ. ಹೌದೌದು. ಕೊಟ್ಟು ಬಾಕಿದ್ದವರಿಗೆ ನೀವು ಮಾಡಿದ್ರೆ ಕೋವಿಡ್ ಸಂಕಷ್ಟ ಅವರಿಗೂ ಬಂದಿದೆ, ಇವರಿಗೂ ಬಂದಿದೆ. ನೋಡಿ, ಒಂದು ನಿಮ್ಮ ಅನುಭವಕ್ಕೆ ಒಂದು ಮಾತು ಹೇಳ್ತೇನೆ ಕೇಳಿ. ಈಗ ಗವರ್ಮೆಂಟ್ ಇಂದ ಒಂದು 250 ಕಿಟ್ ಬಂದಿದೆ. ಕ್ಷೇತ್ರದಲ್ಲಿ 500 ಜನ ಇದ್ರೆ ನಿಮ್ಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ. ಈಗ ನಾವು ರಾಜಕೀಯ ಮಾತಾಡುವಂಥದ್ದಲ್ಲ. ಯಾರು ಕ್ಷೇತ್ರದಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ ಅವರು ಕೈಯಿಂದ ಕಿಟ್ಟು ಕೊಟ್ಟದಿದೆ. ಯಾರಿಗೆ ಸಿಗ್ಲಿಲ್ಲ ಕೈಯಿಂದ ಕಿಟ್ಟು ಗೊತ್ತದಿದೆ. ಮತ್ತೆ ಅನೇಕ ಸಮಾಜದ ರಾಜಕೀಯ ಸಂಘಟನೆ ಆಗಲಿ ಎಲ್ಲ ಸಂಘಟನೆ ಮಂಗಳೂರು ವಿಧಾನಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಕಿಟ್ ಅದರ ವಿತರಣೆ ಸಮರ್ಪಕವಾಗಿರಬೇಕು, ಪಾರದರ್ಶಕವಾಗಿರಬೇಕು. ಕರೆಕ್ಟ್, ಸಮರ್ಪಕವಾಗಿರ್ಬೇಕು. ಖಂಡಿತವಾಗ್ಲೂ ನಾನು ಒಪ್ತೇನೆ. 1,000 ಜನ ಇರುವಾಗ ಸರ್ಕಾರದ ಬದ್ಧತೆ ಇದೆ. ಸರ್ಕಾರ 1,000 ಜನರಿಗೂ ಕಳಿಸ್ಬೇಕಲ್ಲದೆ 250 ಜನರಿಗೆ ಕಳಿಸಿ ಶಾಸಕರ ನೀವು ಕೊಡಿ ಅಂತ ಹೇಳಿದ್ರೆ ಅವ್ರು ಎಲ್ಲಿ 1,750 ಅವರ ಕೈಯಿಂದ ಹಾಕಿ ಸಂಘಟನೆಯ ಮೂಲಕ ಕೊಟ್ಟಿದ್ದಾರೆ. ಈ ಅವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ಮಾಡುವಂತವ್ರು ಯಾರು? ನಾವು ಖಂಡಿತವಾಗ್ಲೂ ಈಗ ಈ ರೀತಿ ಅವ್ಯವಸ್ಥೆ ಬಂದಿರುವುದು ಇವತ್ತು ಗೊತ್ತು ಅಲ್ಲ. ಕೃಷ್ಣಪ್ಪರವರಿಗೆ ನಾವೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ರೀತಿ ಅವ್ಯವಸ್ಥೆ ಆಗಿದೆ ಅಂತ ಹೇಳಿ ಇಂಟಕ್ನವರ ಗಮನಕ್ಕೆ ತಂದ್ರೆ ಅವ್ರು ಏನಾದ್ರೂ ಅದನ್ನು ಸರಿಪಡಿಸುವಾಗ್ಲೂ ಮಾಡ್ತೇವೆ, ಪ್ರಯತ್ನ ಮಾಡಬಹುದು. ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯದಲ್ಲಿ ಅದರಲ್ಲಿ ರಾಜಕೀಯ ಇಲ್ಲ. ಅದು ಯಾರಿಗೆ ಸಿಗ್ಬೇಕು ಅದು ಯಾರೇ ಆದ್ರೂ ಕೂಡ ನಾವು ಮಾತಾಡುವಂತದ್ದು, ಧ್ವನಿ ಎತ್ತದ್ದು ಖಂಡಿತವಾಗ್ಲೂ. ಎಲ್ಲಿ ವಿತರಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲೇ ಗೊಂದಲಗಳು ನಿರ್ಮಾಣ ಆಗಿದೆ. ನಮಗೆ ಸಿಗ್ಲಿಲ್ಲ ಅಂತ. ಆಗ ಅವ್ರು ಹೇಳಿದ್ದೇನಂದ್ರೆ ಪಟ್ಟಿ ಕೊಡಿ ಅಂತ, ಮುಂದಿನ ಹಂತದಲ್ಲಿ ವ್ಯವಸ್ಥೆ ಮಾಡ್ತೇನೆ ಅಂತ. ಇದೊಂದು ಅಸಮರ್ಪಕ ವ್ಯವಸ್ಥೆ. ಏಕಕಾಲದಲ್ಲಿ ಎಲ್ರಿಗೂ ಕೊಡಬೇಕು. ಒಬ್ರಿಗೆ ನ್ಯಾಯ ಒಬ್ರಿಗೆ ಅನ್ಯಾಯ ಅಲ್ಲ. ಒಂದು ಕಡೆಗೆ ಹೇಳಿದ್ದು 100% ಕಾಲದಲ್ಲಿ ಏಕಕಾಲದಲ್ಲಿ ಎಲ್ರಿಗೂ ಕೊಡ್ಬೇಕು. ಅದೇ ರೀತಿ ಏಕಕಾಲದಲ್ಲಿ ಸರ್ಕಾರ ಕೂಡ ಕೊಡ್ಬೇಕು. ಸರ್ಕಾರ 1,000 ಜನರಿಗೆ 200 ಜನರದ್ದು ಕಳಿಸಿದ್ರೆ ಅವ್ಯವಸ್ಥೆ ಆಗ್ತದೆ. ಆದ್ರಿಂದ ಸರ್ಕಾರ 1,000 ಜನರಿಗೆ ಕಳಿಸಿದ್ರೆ 1,000 ಜನಕ್ಕೂ ಹೋಗ್ತದೆ. ಅಲ್ಲ, ಮತ್ತೊಂದು ನಮ್ಮ ಗಮನಕ್ಕೆ ಬಂದ ಹಾಗೆ ನಾವೀಗ KST ಸಂಘಟನೆಯಿಂದ ನೋಡಿದ್ದೇವೆ. ಅಲ್ಲಿ ನೋಂದಾಯಿತರಾದವರು ತುಂಬಾ ಮಂದಿ ಇದ್ದಾರೆ. ಆದರೆ ನೋಂದಾಯಿತರಾಗಿ ಕಾರ್ಡ್ ಸಿಗದವರು ಮತ್ತು ಮಂದಿ ಇದ್ದಾರೆ. ನೋಂದಾಯಿತರಾಗಿ ಕಾರ್ಡ್ ಸಿಕ್ಕಿದವರಿಗೆ ಸೌಲಭ್ಯ ಸಿಗ್ತಾ ಇದೆ, ಕಾರ್ಡ್ ಸಿಗದವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ. ಹೀಗೆ ನೋಂದಾವಣಿ ಆದಲ್ಲಿಯೂ ಕೆಲವು ಕಡೆ ಗೊಂದಲ ಇರಬಹುದು. ಹಾಗಾಗಿ ಪಟ್ಟಿ ಮಾಡುವಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಖಂಡಿತವಾಗಿ ಅದನ್ನು ಪರಿಹಾರ ಮಾಡುವಂತ. ಮತ್ತೆ ನಿಮ್ಮ ಅನುಭವಕ್ಕೆ ನಾನೊಂದು ಹೇಳುವಂತದ್ದು ಕೃಷ್ಣರೇ, ನಾವು ಒತ್ತಾಯ ಮಾಡುವಂತದ್ದಷ್ಟೇ. ಕೃಷ್ಣ ಇದಕ್ಕೊಂದು
ಪ್ರಯತ್ನ ಪಟ್ಟು ಈ ಒಂದು ಗೊಂದಲವನ್ನ ಪರಿಹರಿಸಲಿ ಅಷ್ಟೇ. ನಿಮ್ಮ ಒಂದು ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಖಂಡಿತವಾಗಿ ನಮ್ಮ ಮನವಿ ಇದೆ. ಅದನ್ನು ಗೊಂದಲವನ್ನು ಪರಿಹರಿಸುವಂತಹ ಕೆಲಸ ಖಂಡಿತವಾಗಿ ಅಂತಹ ಸಮಸ್ಯೆಗಳು ಕಂಡು ಬಂದ್ರೆ ನಮ್ಮ ವಾಹಿನಿಯ ಕಾರ್ಮಿಕರಲ್ಲದವರಿಗೆ ಕಾರ್ಮಿಕ ಕಾರ್ಡ್ ಕೊಡ್ತಾರೆ ಅಂತ ಹೇಳಿದ್ರು. ನಾನು ನಿಮ್ಮ ಅನುಭವ ಕೇಳುವಂಥದ್ದು, ಇದರ ಬಗ್ಗೆ ಮನವಿ ನೀಡಿ ಅನೇಕ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದು ಉಂಟು. ಅನೇಕ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಈಗ ನೋಡಿ ಬಿಪಿಎಲ್ ಎಪಿಎಲ್ ಕಾರ್ಡ್ ಅಲ್ಲಿ ಕೂಡ ಆಗಿ ಯಾವ ರೀತಿ ಅವ್ಯವಸ್ಥೆ ಆಗಿ ಇದು ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟು ದೊಡ್ಡ ಇದಿಲ್ಲ ಕಾರ್ಮಿಕರ ಇದರಲ್ಲಿ, ಬಟ್ 10% ಆದ್ರೆ ಇದೆ. ನಿಮ್ಮ ಪ್ರಶ್ನೆ ಮತ್ತು ನಿಮ್ಮ ಅಭಿಪ್ರಾಯಕ್ಕೆ ವಂದನೆಗಳು ಕೃಷ್ಣಪ್ಪರವರೇ. ಅದನ್ನು ಸರಿಪಡಿಸುವಂತಹ ಭರವಸೆಯನ್ನು ಇಂಟಕ್ನ ಮುಖ್ಯಸ್ಥರು ಕೊಟ್ಟಿದ್ದಾರೆ ಇಲ್ಲಿ. ಅದರ ಬಗ್ಗೆ ನಾವು ಗಮನ ಹರಿಸ್ತೇವೆ ಅಂತ ಹೇಳಿಕೊಳ್ಳುತ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಇಂಟಕ್ನ ಬದ್ಧತೆಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಸಮಸ್ಯೆಗಳು ಇರಬಹುದು ಅಲ್ಲಿ ಅದನ್ನು ಸಮಸ್ಯೆಯನ್ನು ಸರಿಪಡಿಸುವಂತಹ ಕೆಲಸ ಅದು ಇಂಟಕ್ನ ವತಿಯಿಂದ ಆಗಲೇಬೇಕು. ಅದಕ್ಕಾಗಿ ನಾವು ಕೂಡ ಪ್ರಯತ್ನ ಪಡ್ತೇವೆ ಅಂತ ಹೇಳಿಕೊಳ್ತಾ, ಇಂಟಕ್ ಕೊನೆಯದಾಗಿ ನಿಮ್ಮ ಸಂದೇಶ ಏನು ಇಬ್ಬರದು ಕೂಡ? ನಮ್ಮ ಈ ಅಭಿಯಾನ ಯಶಸ್ವಿ ಆಗಬೇಕು. ನೀವು ಮಾಡುವಂತಹ ಕಾರ್ಮಿಕರ ಈ ಸಮಿತಿಯ ಸದಸ್ಯತನ ಮತ್ತು ಅವರಿಗೆ ಸಿಗುವಂತಹ ಮಾಹಿತಿಗಳು, ನಾನು ಹೇಳ್ತಕ್ಕಂಥದ್ದು ಹಸಿದವನಿಗೆ ಊಟ ಸಿಗಬೇಕು. ಯಾರು ಬಡವರಿದ್ದಾರೆ ಅವರಿಗೆ ಸಿಗುವಂಥ ಅಗತ್ಯ ಏನು ಸೌಲಭ್ಯ ಇದು ಸಿಗಬೇಕು. ಇದರಲ್ಲಿ ಇಂಟಕ್ ನೇರವಾಗಿ ಹೋರಾಟ ಮಾಡ್ತದೆ. ನಮಗೆ ಏನೋ ಕಮರ್ಷಿಯಲ್ ಆಗಿ ಕಾಂಕ್ರೀಟ್ ರೋಡು ಅದು ಏನು ಮತ್ತೊಂದು 3 ಹೊತ್ತು ಊಟ, ಮಕ್ಕಳಿಗೆ ವಿದ್ಯಾಭ್ಯಾಸ, ಇರಲಿಕ್ಕೆ ಬಟ್ಟೆ, ಕುಡಿಲಿಕ್ಕೆ ನೀರು, ಎಲೆಕ್ಟ್ರಿಸಿಟಿ, ಇದು ನಮ್ಮ ಕಾರ್ಮಿಕರ ಮೊದಲ ಆದ್ಯತೆ. ಈ ಆದ್ಯತೆಯಲ್ಲಿ ಇಲ್ಲಿ ಕೂಡ ನಾವೀಗ KEB ನಾನೇ 3 ಸಾರಿ ಪ್ರತಿಭಟನೆ ಮಾಡಿದ್ದಾವೆ. ಯಾಕೆ ಹೇಳಿದರೆ ದೀಪ ಉರಿಬೇಕನ್ನುವಂಥ ದೃಷ್ಟಿಯಲ್ಲಿ, ಕಾರ್ಮಿಕರಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕನ್ನುವ ದೃಷ್ಟಿಯಲ್ಲಿ. ಆದ್ದರಿಂದ ನಮ್ಮ ಬದ್ಧತೆ ಭಾಳ ಕ್ಲಿಯರ್ ಆಗಿದೆ. ನಾವು ಈ ದೇಶದಲ್ಲಿ ಇವತ್ತು ವಿಶ್ವದಲ್ಲಿ ನಂಬರ್ 1 ಯೂನಿಯನ್ ಅಂತ ಆಗಿದೆ ಅಂತಾದರೆ ಅದರಲ್ಲಿ ನಮ್ಮವರ ಶ್ರಮ ಇದೆ, ಕಾರ್ಮಿಕರ ಶ್ರಮ ಖಂಡಿತವಾಗಲು. ಆದ್ದರಿಂದ ಅವರ ಆ ಶ್ರಮವನ್ನು, ಹಿರಿಯರ ಶ್ರಮ ಏನಿದೆ, ಈಗ ಅಡ್ಡೆಂತ ಇರ್ಬೋದು ಅಥವಾ ಸಂಜೀವ್ ರೆಡ್ಡಿ ಅವರು ಇರ್ಬೋದು, ಅದೇ ರೀತಿ ಇಲ್ಲಿ ಅನೇಕ ನಮ್ಮ ಕೆಲವರು ಹಿರಿಯರು ಕೂಡ ತೀರಿ ಹೋಗಿದ್ದಾರೆ. ಬಟ್ ಅವರ ಚಿಂತನೆಗಳೇನಿದೆ, ಇದನ್ನು ಈಗ ಗಾಂಧೀಜಿಯವರ ಚಿಂತನೆ ಇದೆ, ನಮ್ಮದು ಅದೇ ಚಿಂತನೆ. ನಮ್ಮ ನಾಯಕರು, ನಮ್ಮ ದೇಶದ ಪಿತಾಮಹ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಅವರೇನು ದಾರಿ ತೋರಿಸಿದ್ದಾರೆ, ಇದರಲ್ಲಿ ನಮ್ಮ ಸಂಘಟನೆ ಹೋಗ್ತದೆ. ನಮ್ಮ ಉದ್ದೇಶ ಮೂಲ ಒಂದೇ, ಯಾರು ಯುವಕರು ದಾರಿ ತಪ್ಪಬಾರ್ದು. ನೀವು ಯಾವುದೇ ರಾಜಕೀಯ ಪಕ್ಷದಲ್ಲಿರಿ, ಯಾವುದೇ ಸಂಘಟನೆಯಲ್ಲಿ, ಬಟ್ ಮುಖ್ಯವಾಹಿನಿಯಲ್ಲಿರಿ. ನಿಮ್ಮ ಮನೆಗೆ ನೀವು ಆಸರೆ ಆಗಿರಿ. ನಿಮ್ಮ ಮನೆಯನ್ನು ಒಂದು ಕಾರ್ಮಿಕ ವರ್ಗದ ಮೂಲಕ, ಈಗ ಯಾಕೆ ಹೇಳಿದರೆ ಪ್ರತಿಯೊಂದು ಮನೆಯಲ್ಲೊಂದು ಕಾರ್ಮಿಕ ವರ್ಗ ಇದೆ, ಅದು ಬಲಿಷ್ಠ ಆಗಬೇಕು. ಸಿಗ್ತಕ್ಕಂಥ ಸೌಲಭ್ಯ ಸಿಗುವಲ್ಲಿ ನಾವು ಇಂಟಕ್ ಹೋರಾಟ ಮಾಡ್ತೇವೆ. ಮತ್ತು ಕೊನೆಯದಾಗಿ ನಮ್ಮ ಇವತ್ತು ಅಭಿಯಾನ ನಡೀತಾ ಇದೆ. ಸಂಪೂರ್ಣವಾಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಇದರಲ್ಲಿ ಭಾಗವಹಿಸಿ ಇಡೀ 60% ಉಳ್ಳಾಲದ ಮಂಗಳೂರು ವಿಧಾನಸಭಾ ಕ್ಷೇತ್ರ ಎಲ್ರಿಗೂ ಸಿಗುವಂತಾಗಬೇಕು ಈ ಸೌಲಭ್ಯ. ಖಂಡಿತವಾಗಲೂ ನೀವು ಯಾರಲ್ಲೋ ಕಿಟ್ಟು ತಗೊಳ್ಳುವ ಅಗತ್ಯ ಇಲ್ಲ, ನೀವು ಯಾರ ಹತ್ರ ಹೋಗಿ ಅಕ್ಕಿ ತಗೊಳ್ಳೋ ಅಗತ್ಯ ಇಲ್ಲ, ಯಾರ ಹತ್ರ ಹೋಗಿ ದುಡ್ಡು ಬೇಡುವ ಅಗತ್ಯ ಇಲ್ಲ. ನಿಮಗೆ ಸರ್ಕಾರ ಕೊಟ್ಟಿದೆ, ಅದು ಹಿಂದಿನ ಸರ್ಕಾರ ಇರ್ಬೋದು, ಈಗ ಯಾವುದೇ ಸರ್ಕಾರ ಇರಲಿ, ಬಟ್ ಕಾರ್ಮಿಕರ ಹೋರಾಟದಿಂದ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಸೌಲಭ್ಯ ಇದ್ದೇ ಇದೆ. ಇದಕ್ಕೆ ಆ್ಯಡ್ ಆಗ್ತದೆ ಹೊರತು ಸೌಲಭ್ಯ ಕೊಡುವಂತ ಮಾಡ್ತಾ ಇರ್ತಾರೆ. ಆದ್ದರಿಂದ ನೀವು ಬಲಿಷ್ಠರಾಗಿ, ಕಾರ್ಮಿಕರು ಬಲಿಷ್ಠರಾಗಲಿ, ಈ ದೇಶ ಶಕ್ತಿವಂತ ಆಗಲಿ, ಒಂದು ರಾಮರಾಜ್ಯ ಕಟ್ತಕ್ಕಂಥ ವ್ಯವಸ್ಥೆ ಕಲ್ಪನೆ ಏನಿದೆ ಇದು ಒಳ್ಳೆಯದಾಗಲಿ ಅಂತಕ್ಕಂಥ ನನ್ನ ಕೊನೆ ಮಾತು. ಒಂದು ಕರೆ. ಹಲೋ ಹಲೋ ಹಲೋ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಿಮ್ಮ ಹೆಸರು ಹೇಳಿ. ಅಹಮದನಗರದಿಂದ ಇಬ್ರಾಹಿಂ ಅಂತ, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷ ಇಬ್ರಾಹಿಂ ಅಂತ. ಹೇಳಿ ಇಬ್ರಾಹಿಂ ಅವರೇ, ಏನು ಪ್ರಶ್ನೆ ನಿಮ್ಮದು? ಏನಂದ್ರೆ ಈಗ ಕೆಚ್ಚಿನ ವಿಷಯದಲ್ಲಿ ಸ್ವಲ್ಪ ಮಾತಾಡ್ಬೇಕಂತ ನಿಮ್ಮ ಹತ್ರ. ಯಾವ ವಿಷಯದಲ್ಲಿ? ಈಗ 150 ಜನಕ್ಕೆ ಅಮ್ಲಮಗೂರು ಪಂಚಾಯತ್ಗೆ ಬಂದಿದೆ ಕಿಟ್ಟು. ಅಂದ್ರೆ ಅಮ್ಲಮಗೂರಿನಲ್ಲಿ 200 ಜನರ ಕಾರ್ಮಿಕರಿದ್ದಾರೆ. ಒಂದು. ಎರಡನೇ ಅಂದ್ರೆ ಕೆಲವರು ನೋಂದಣಿ ಇಲ್ಲದವರಿಗೆ ಸಹ ಕಾರ್ಯ ಕಟ್ಟಾಯ್ತು. ಪಂಜಿಮುಗರಲ್ಲಿ 250 ಜನ ಕಾರ್ಮಿಕರಲ್ಲಿ ಅವರು ಹಾಗೆ ಹೇಳಿದ ಅದೇ ಪ್ರಶ್ನೆಯ ಇದು. ಅಲ್ಲ, 205 ಜನ ಕಾರ್ಮಿಕರಿದ್ದಾರೆ, ಅವರಿಗೆ ಅಲ್ಲಿ ಕಾರ್ಮಿಕರಲ್ಲದವರು ಮೆಂಬರ್ ಆಗ್ತಾರೆ ಅನ್ನೋ ಹೌದು ವಿಚಾರ ಹೇಳಿದ್ರು. ಇದರ ಬಗ್ಗೆ ಖಂಡಿತವಾಗಿಯೂ ಇಂಟಕ್ನವರು ಗಮನ ಹರಿಸ್ತಾರೆ, ನಾವು ಕೂಡ ಗಮನ ಹರಿಸ್ತೇವೆ ಅಂತ ಹೇಳಿಕೊಳ್ತಾ, ಇದೀಗ ಕೊನೆಯದಾಗಿ ಅಭಿಯಾನವನ್ನು ನಾಳೆಯಿಂದ ನೀವು ಆರಂಭಿಸ್ತಾ ಇದ್ದೀರಿ. ಈಗ ಕಿಟ್ಟಿನ ವಿಷಯದಲ್ಲಿ ಬಂತು,
ಈಗ ಸರ್ಕಾರದಿಂದ ಬರುವಂಥದ್ದು ಈಗ ಯಾವ ರೀತಿ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ. ನಾವು ಒಂದು ವರ್ಷದಿಂದ ನಾವೀಗ ಕಾರ್ಮಿಕರ ಇದರ ಹಿಂದೆ ಹೋಗಲಿಕ್ಕೆ ಮೇನ್ ಕಾರಣ ಅಂದರೆ ಒಂದು ವರ್ಷದ ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಕಾರ್ಮಿಕರಿಗೆ ನಿಜವಾದ ಎಫೆಕ್ಟ್ ಬಿದ್ದದ್ದು. ಹಲೋ 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 ಹೇಳಿ, ಯಾರು? ಹಲೋ ಹಲೋ ಕೇಳ್ತದೆ ಹೇಳಿ. ಹಲೋ ಹಲೋ ಕೇಳ್ತದೆ ಹೇಳಿ. ಹಲೋ ಹಲೋ ಕೇಳ್ತದೆ, ನಮಗೆ ಕೇಳ್ತದೆ ಹೇಳಿ. ಹಲೋ 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 ನಮಗೆ ಕೇಳ್ತದೆ. ಹಲೋ ನಿಜವಾದ ಹೊಡೆತ ಬಿದ್ದದ್ದು ಕಾರ್ಮಿಕ ವರ್ಗರಿಗೆ. ಉದ್ಯಮಿಗಳಿಗೆ ಏನಷ್ಟು ದೊಡ್ಡ ಹೊಡೆತ ಬೀಳದಿದ್ರು, ದಿವಸದ ಊಟದ ಖರ್ಚಿಗೂ ಹೊಡೆತ ಬಿದ್ದದ್ದು ಕಾರ್ಮಿಕ ವರ್ಗಕ್ಕೆ. ಆ ರೀತಿ ನಾವು ಇವತ್ತು ಸರ್ಕಾರದಿಂದ ಬರುವ ಕೆಟ್ಟ ಒಂದು ವಿಷಯ ಅಲ್ಲ. ನಾವು ಈ ಕ್ಷೇತ್ರದಲ್ಲಿ ಮೊನ್ನೆ ಇಂಟ್ಯಾಕ್ನ ವತಿಯಿಂದ ಕೆಲವು ಉದ್ಯಮಗಳಿಂದ ಸಣ್ಣ ಉದ್ಯಮಗಳಿಂದ ಕಿಟ್ಟನ್ನು ಖರೀದಿಸಿ ಸುಮಾರು 1,000 ಜನಗಳಿಗೆ ಈ ಕ್ಷೇತ್ರದಲ್ಲಿ ನಾವು ನೀಡಿದ್ದೇವೆ. ನಮ್ಮಿಂದ ಆಗುವಷ್ಟು ಕೆಲಸವನ್ನು ಸಹ ನಾವು ಮಾಡಿದ್ದೇವೆ. ಈ ಅಭಿಯಾನ ಏನಂದರೆ, ಈ ಅಭಿಯಾನದಿಂದ ಪ್ರತಿಯೊಬ್ಬರು ಕಾರ್ಮಿಕರು ಉಪಯೋಗ ಮಾಡಬೇಕು. ಮತ್ತು ಏನೇ ಈಗ ಒಂದು ದಿನಕ್ಕೆ ನಾಳೆ ಉಳ್ಳಾಲ ನಗರದಲ್ಲಿ 1-2 ದಿವಸ ಆಗ್ತಾ ಇರ್ತದೆ. ಅವರ ಕಾಂಟ್ಯಾಕ್ಟ್ ನಂಬರ್ ಕೆಲವರಿಗೆ 2 ದಿವಸದಲ್ಲಿ ಬರಲಿಕ್ಕೆ ಆಗದಿದ್ದರೆ ಆ ಕ್ಷೇತ್ರದಲ್ಲಿ ಅವರು ನಿರಂತರ ಇದರ ಕೆಲಸದಲ್ಲಿ ಮುಂದುವರಿಸ್ತಾರೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ನಮ್ಮದು ಜೆರಾಕ್ಸ್ ಇದು 1 ರೂಪಾಯಿ ಸಹ ನಾವು ತೆಗೆಯುವಂಥ ವಿಷಯ ಇಲ್ಲ. ನಾವೇ ಎಲ್ಲ ಮಾಡಿಕೊಡುವಂಥ ವ್ಯವಸ್ಥೆ ಇದರಲ್ಲಿ. ನಮ್ಮದೀಗ ಬಾವಟಗುಡ್ಡೆಯಲ್ಲಿ ಒಂದು ಆಫೀಸ್ ಇದೆ, ಇಂಟಕ್ಕಿದು. ಪಣಂಬೂರಲ್ಲಿ ಒಂದು ಆಫೀಸ್. ಇಲ್ಲಿ ನಿರಂತರವಾಗಿ ಯಾರೇ ಮೆಂಬರ್ ಆಗಲಿಕ್ಕೆ ಬಂದರೂ ಕೂಡ ಮಾಡ್ತಾನೆ ಇರ್ತೇವೆ ನಾವು. ನಮ್ಮದಲ್ಲಿ ಆಫೀಸಲ್ಲಿ ಸ್ಟಾಫ್ ಇದ್ದಾರೆ, ನಿರಂತರವಾಗಿ ಮಾಡ್ತೀವಿ. 1 ತಿಂಗಳ ಅಭಿಯಾನ ಅಂದರೆ ಜನಸಾಮಾನ್ಯರಿಗೆ ಆಗದಿದ್ರು ನಾವು ಬಾವಟಗುಡ್ಡೆಯಲ್ಲಿದೆ, ಆಚೆಯಿಂದ ಬರುವವರಿಗೆ ಪಣಂಬೂರಲ್ಲಿ 2 ಆಫೀಸ್ ಇದೆ ನಮ್ಮದು. ಆತ್ಮೀಯ ವೀಕ್ಷಕ ಬಾಂಧವರೇ, ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳು, ಅದರಲ್ಲೂ ವಿಶೇಷವಾಗಿ ಸರ್ಕಾರದ ಯೋಜನೆಗಳ ಸೌಲಭ್ಯಗಳು, ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲ ರೀತಿಯ ಖರ್ಚಿನ ಒಂದಷ್ಟು ಯೋಜನೆಗಳಿವೆ. ಇದನ್ನೆಲ್ಲ ಪಡ್ಕೊಳ್ಬೇಕಿದ್ರೆ ನೀವು ಕಾರ್ಮಿಕ ಸಂಘಟನೆಯ ಸದಸ್ಯರಾಗಬೇಕು. ಅಂತಹ ಸದಸ್ಯತನದ ಅಭಿಯಾನವನ್ನು ಇಂಟಕ್ನವರು ನಾಳೆಯಿಂದ 1 ತಿಂಗಳ ಕಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ನಮ್ಮಲ್ಲಿ ನಡೆಸ್ತಾ ಇದ್ದಾರೆ. ಅದು ಉಳ್ಳಾಲ ನಗರಸಭೆಯಿಂದ ಆರಂಭವಾಗುತ್ತಾ ಇದೆ. ಈ ನಂತರವೂ ನೀವು ಕೂಡ ಎಲ್ಲಿಯಾದರೂ ನೋಂದಣಿ ಆಗಬೇಕಿದ್ರೆ ಶ್ರೀಯುತ ದಿನಕರ್ ಶೆಟ್ಟಿ ಅವರು ಹೇಳಿದ ಹಾಗೆ ಮಂಗಳೂರಿನ ಬಲ್ಮಠದಲ್ಲಿ ಇಂಟಕ್ನ ಕಚೇರಿ ಇದೆ, ಹಾಗೆಯೇ ಪಣಂಬೂರಿನಲ್ಲಿ ಇಂಟಕ್ನ ಕಚೇರಿ ಇದೆ. ಇಲ್ಲಿ ಎಲ್ಲ ನೀವು ನಿಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ಹರೀಶ್ ರಾವ್ ಅವರನ್ನು ಮತ್ತು ಅವರ ಯಾವ ಗ್ರಾಮದ ಪ್ರಮುಖರಿದ್ದಾರೋ ಅವರನ್ನು ಸಂಪರ್ಕಿಸಿ ಕಾರ್ಮಿಕರಾಗುವಂತಹ ನಿಮ್ಮ ಸೌಲಭ್ಯವನ್ನು, ಸದಸ್ಯತನವನ್ನು ಪಡೆದುಕೊಂಡು ಆ ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ಗೌರವಯುತವಾಗಿ ಶ್ರೀಯುತ ದಿನಕರ್ ಶೆಟ್ಟಿ ಅವರೊಂದು ಹೇಳಿದರು, ಯಾರ ಹತ್ರವೂ ನಾವು ಕೇಳಬೇಕಾಗಿಲ್ಲ, ನಮಗೆ ಸರ್ಕಾರ ಕೊಡುವಂತಹ ಸೌಲಭ್ಯಗಳಿವೆ, ಅದನ್ನು ನಾವು ಹಕ್ಕಿನಿಂದ ಪಡೆದುಕೊಂಡು ಆ ಮುಖಾಂತರವಾಗಿ ನಾವು ಕಾರ್ಮಿಕರಾಗಿದ್ದರೂ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಆ ಮಕ್ಕಳನ್ನು ಮುಂದಕ್ಕೆ ತರುವಂತಹ ಕೆಲಸ ಪ್ರತಿಯೊಬ್ಬ ಕಾರ್ಮಿಕ ಕುಟುಂಬದಿಂದ ಆಗಲಿ, ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ಳುತ್ತಾ ಈ 10-11ಕ್ಕೆ ಕೋಟೆಕಾರ ಸೋಮೇಶ್ವರ 2 ಗ್ರಾಮದ್ದು ಇದು ಹಾಲ್ ಸಂಕೋಳಿಗೆ ಕೃಷ್ಣ ಹಾಲ್ ಬಳಿಯಲ್ಲಿ ಅಲ್ಲಿ ಬರ್ಬೋದು. ಅಂದರೆ ಜುಲೈ 10 ಮತ್ತು 11ರಂದು ಕೋಟೆಕಾರ್ ಮತ್ತು ಸೋಮೇಶ್ವರ ವಲಯದ ಅಂದರೆ ಸೋಮೇಶ್ವರ ಒಂದು ಪುರಸಭೆ ಮತ್ತೊಂದು ಪಟ್ಟಣ ಪಂಚಾಯಿತಿ ಇಲ್ಲಿಯ ಕಾರ್ಮಿಕರು ಕೋಟೆಕಾರ್ ಸಂಕೋಳಿಗೆ ಕೃಷ್ಣ ಸಭಾಂಗಣದಲ್ಲಿ ಬಂದು ಸಂಪರ್ಕಿಸಬಹುದು ಅನ್ನುವಂತಹ ಮಾಹಿತಿಯನ್ನು ಶ್ರೀಯುತ ಹರೀಶ್ ರಾವ್ ಮಡ್ಯಾರವರು ಕೊಟ್ಟಿದ್ದಾರೆ. ಇದರೆಲ್ಲ ಉಪಯೋಗವನ್ನು ನೀವು ಪಡೆದುಕೊಳ್ಳಿ. ಕಾರ್ಮಿಕರಾಗಿ ಒಂದು ಮರ್ಯಾದೆಯುತ ಗೌರವಯುತ ಜೀವನವನ್ನು ನೀವು ನಡೆಸಿ ನಿಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ಮುಖ್ಯ ವಾಹಿನಿಯಲ್ಲಿ ನೀವೆಲ್ಲರೂ ಸಮಾಜದ ಒಂದು ಬೆನ್ನೆಲುಬಾಗಿ, ರಾಷ್ಟ್ರದ ಬೆನ್ನೆಲುಬಾಗಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕು ಸಿಗುವಂತಾಗಲಿ ಅನ್ನೋಂತಹ ಹಾರೈಸ್ತಾ ಈ ಮಾತುಕತೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಇಂಟಕ್ಕಿನ ಸೌಲಭ್ಯಗಳು, ಇಂಟಕ್ ಮಾಡುವಂತಹ ಸೇವಾ ಕಾರ್ಯಗಳನ್ನು ವಿವರಿಸಿದಂತಹ ಅದರ ರಾಜ್ಯ ಕಾನೂನು ಸಲಹೆಗಾರರು ವಕೀಲರು ಶ್ರೀಯುತ ದಿನಕರ್ ಶೆಟ್ಟಿ ಅವರಿಗೆ, ಹಾಗೆ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಟಕ್ನ ಅಧ್ಯಕ್ಷರು ಶ್ರೀಯುತ ಹರೀಶ್ ರಾವ್ ಮಡ್ಯಾರ್ರವರಿಗೆ ನಾವು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಹೊಸಕುರಲ್ ಬಳಗದವರಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಂದನೆಗಳು.